This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruware Kudla, Sun Premium Refined Sunflower Oil, Santosh 2-Star Boiled Rice Badravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Downstar Studio, Adyar, Mangalore. Dance Warriors. Dance Warriors. Dance Warriors. ಓಕೆ ನಿಖಿಲ್ ಉಪನಂಚನ ಎಲ್ಲಿಯ ಟಿವಿ ಹಿಡಿದು ತೋಜೊಂದು ಉಪನಂಚನ ಮಲ್ಲ ನಮ್ಮ ಟಿವಿ ಆ ನಮ್ಮ ಟಿವಿ ಬರ್ಪನಂಚನ ಕಾರ್ಯಕ್ರಮ ನಿಖಿಲ ಮೋಗಿದ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪ್ಪೋನ್ ಪೇಂಟ್ಸ್. ಈ ಒಂದು ರೌಂಡ್ ಕರೆಂಟ್ ಎಪಿಸೋಡ್ ಇಡ್ಲದು ಭಾರಿ ಇಂಟ್ರೆಸ್ಟಿಂಗ್ ಆದುಂಡು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತಂದರೆ ಆ ಕಾನ್ಸೆಪ್ಟೇ ಆ ರೀತಿ ಇದೆ. ಒಂದು ಸಿನಿಮಾನ ಒಂದು ಪರ್ಫಾರ್ಮೆನ್ಸಲ್ಲಿ ಎಲ್ಲನೂ ಹೇಳಬೇಕು, ಅದನ್ನು ಕನ್ವಿನ್ಸ್ ಮಾಡಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಮಜಾ ಕೊಡಬೇಕು. ಕಳೆದ ಎಪಿಸೋಡ್ ಅಂತೂ ದ್ಯಾಟ್ ವಾಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ಈ ಎಪಿಸೋಡ್ಗೆ ನೀವು ಕಾಯ್ತಾ ಇದ್ದೀರಾ, ಅಷ್ಟೇ ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಹೇಗಾಗಿದೆ ಏನು ವಿಷಯ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಜಡ್ಜಸ್ ಇರಲೇಬೇಕಾಗುತ್ತೆ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಸೊ ವಿ ಗಾಟ್ 3 ವಂಡರ್ಫುಲ್ ಜಡ್ಜಸ್. ಮೊದಲನೇದಾಗಿ ಸೂರಜ್ ಸನಿಲ್ ಅವರಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ಅದೇ ರೀತಿ ನಮ್ಮ ಜೊತೆ ಕಿಶೋರ್ ಅಮನ್ ಶೆಟ್ಟಿ ಅವರಿದ್ದಾರೆ. ಸೊ ಅವ್ರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ಆ್ಯಂಡ್ ನಮ್ಮ ಜೊತೆ ಇನ್ನೊಬ್ರು ಅಂದರೆ ಎಲ್ಲರೂ ಹೇಳ್ತಾರೆ ಇವ್ರು ಮಾತಾಡಿದ್ರೇ ಅದು ಕಮೆಂಟು ಅಂತ, ಇವರು ಏನಾದರೂ ಒಳ್ಳೇದು ಹೇಳಿದ್ರೇ ಅದು ಮಾರ್ಕ್ಸು ಅಂತ. ದಟ್ ಇಸ್ ನಾನ್ ಅದು ನಮ್ಮೆಲ್ಲರ ಪ್ರೀತಿಯ ಹುಡುಗರ ಅಚ್ಚುಮೆಚ್ಚಿನ ಜೋಜ್ ಅನ್ವಿತಾ ಸಾಗರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಅನ್ವಿತಾ ಅವರೇ ಹೇಳಿ, ಈ ಶೋ ಹೇಗೆ ಅನ್ನಿಸ್ತಾ ಇದೆ, ನಾನು ಹೊಗಳೋದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಓವರ್ ಆಲ್? ಹಾಯ್ ರೂಪೇಶ್, ಹೇಗಿದ್ದೀರಾ? ಹೌ ಆರ್ ಯು? ಐ ಆಮ್ ಫೈನ್. ಹೇಳಿ. ಓಕೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬಿಕಾಸ್ ಲಾಸ್ಟ್ ಎಪಿಸೋಡ್ ಮಾತ್ರ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಜೊತೆ ನಾವು ಎಂಡ್ ಮಾಡಿದ್ವಿ. ಅದೇ ಜೊತೆ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಈ ಎಪಿಸೋಡ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈ ಎಪಿಸೋಡ್ ಅಂತ ಹೇಳ್ಬೋದು ನಾವು. ಆ್ಯಂಡ್ ಖುಷಿ ಆಗುತ್ತೆ. ಡ್ಯಾನ್ಸ್ ವಾರಿಯರ್ಸ್ ಇಸ್ ಆಲ್ವೇಸ್ ಕಮ್ ಬ್ಯಾಕ್ ಟೈಪ್ಸ್ ನನಗೆ. ಥ್ಯಾಂಕ್ ಯು. ಆ್ಯಂಡ್ ಸೂರಜ್ ಸನಿಲ್ ಅವರೇ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ರೌಂಡ್ ಅಥವಾ ಈ ಒಂದು ಎಪಿಸೋಡಲ್ಲಿ? ಲಾಸ್ಟ್ ಎಪಿಸೋಡ್ ಚೆನ್ನಾಗಿ ಬಂತು. ಒಂದೇ ಟಿಕೆಟಲ್ಲಿ 4 ಮೂವಿ ನೋಡಿದೆ. ಸೊ ಇವತ್ತು ಆ ಥರ ಒಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬರಲಿ. ಹಾಗೆ ಬ್ಲಾಕ್ಬಸ್ಟರ್ ಮೂವಿ ರೌಂಡ್, ಸೊ ಎಕ್ಸ್ಪೆಕ್ಟೇಷನು ಹೈ ಇದೆ. ಆ್ಯಂಡ್ ಹೇಳಿದಾಗೆ ಇಲ್ಲಿಂದ ಅವರು ಸೆಮಿಫಿನಾಲೆಗೆ ಹೋಗ್ತಾರೆ. ಸೊ ಡೆಫಿನೆಟ್ಲಿ ತುಂಬ ಸ್ಟ್ರಿಕ್ಟಾಗಿ ಜಡ್ಜ್ಮೆಂಟ್ ಆಗ್ತಾ ಇದೆ. ಓಕೆ, ಎಕ್ಸ್ಪೆಕ್ಟೇಷನ್ ಹೈ ಇದ್ದಾಗ ನಮಗೆ ಅಂದರೆ ಏನು ಜಾಸ್ತಿ ಇದ್ರೂ ಅದು ಒಂದು ಸ್ವಲ್ಪ ಕಡಿಮೆ ಇತ್ತು, ಒಂದು ಸ್ವಲ್ಪ ಉಪ್ಪು ಕಡಿಮೆ, ಒಂದು ಸ್ವಲ್ಪ ಖಾರ ಕಡಿಮೆ ಇದು ಹಾಗೆ ಆಗುತ್ತೆ. ಬಟ್ ಎನಿವೇಸ್ ದಟ್ ಈಸ್ ಚಾಲೆಂಜಿಂಗ್ ಫಾರ್ ದ ಕಂಟೆಸ್ಟೆಂಟ್ಸ್. ಆ್ಯಂಡ್ ಕಿಶೋರ್ ಸರ್, ವಾಟ್ ಇಸ್ ಎಕ್ಸ್ಪೆಕ್ಟೇಷನ್? ದಾದ ಎಕ್ಸ್ಪೆಕ್ಟ್ ಮಾಡ್ತಂದಿಲ್ಲ ರೀ? ಹಾಯ್ ರಾಕ್ ಸ್ಟಾರ್. ಹಾಯ್, ಥ್ಯಾಂಕ್ ಯು. ತುಲೆ ಎಂಚ ಮಾತು ಪನೋಡ್ ನಿಗ್ಲಿ ಯಪ್ಪ ಕಲ್ಪಾರ. ಪ್ಲೀಸ್ ಗೋ ಹೆಡ್. ಪನೋಡ್ ಬಂದು ಜೀರೋ ಆಲ್ರೆಡಿ ರಾಕ್ ಸ್ಟಾರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಇದು పోయిన ఎపిసోడ్ ಬಾರಿ ಒಂಜಿ ಎಡ್ಡೆ ಪೋತುನ್ ಬ್ಲಾಕ್ ಬಸ್ಟರ್ ರೌಂಡ್. ನನ್ನೆಲ್ಲ ಜಾಸ್ತಿ ನಮ್ಮ ಎಕ್ಸ್ಪೆಕ್ಟ್ ಮಲ್ತೊಂದಿಲ್ಲ. ಪೂರ ಡಾನ್ಸಸ್ ಎಡ್ಡೆ ಮಲ್ತೊಂದಿಲ್ಲೇರು. ಸೊ ಪೂರರಿಗ್ಲ ಎಸ್ ಗುಡ್ ಲಕ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಖಿಲ್ಗ್ಲ ಗುಡ್ ಲಕ್ ಬಿಕಾಸ್ ಕಾಂಪಿಟೇಷನ್ ಟಫ್ ಒಂದುಂಡು. ನಿಖಿಲ್ನ ಸೀಟ್ಲು ಒಂಚೂರು ಬೆಚ್ಚ ಒಂದುಂಡು. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಎಸ್, ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಕಾರ್ಯಕ್ರಮ ಇದೊಂದು ಪೊರ್ಲುಡು ಮೂರ್ದು ಬರೋದು ಅಂಡ ಪ್ರತಿ ಒಂಜಿ ಸ್ಪಾನ್ಸರ್ ಅಲ್ಲ, ದೇ ಆರ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಒಂಜಿ ಮೇನ್ ಸ್ಪಾನ್ಸರ್ನ ಬಗ್ಗೆ ನಾನು ಡೈಲಿ ಪನೊಂದಿವೆ, ದಟ್ ಈಸ್ ಯಮುನಾ ಆಶಾ ಸಿಟಿ. ಸೊ ಐದ ಬಗ್ಗೆ ನಾನು ಪನ್ಬಿಡು ಅಂಡ ಡೆಫಿನೆಟ್ಲಿ ಪ್ರತಿ ಊರಿಯಾಗ್ಲ ಒಂಜಿ ಕನ ಒಪ್ಪುಂಡು. ಕನ ಅವು ಬೇತೆ ಚೇಂಜ್ ಆವಂದು ಒಪ್ಪುಂಡು. ಬಟ್ ಒಂಜಿ ಮಲ್ಲ ಕನ ಲೈಫ್ ಉಡುಪುಂಡು ದಾದ ಬಣ್ಣ ನಾನು ಒಂಜಿ ಇಲ್ಲು ಕಟ್ಟುಡು ಒಂದು ಆ ಕನ ಇಜ್ಜಂದಿನ ಅಂಜಿನ ನರಮಾನಿ ಬಹುಶಃ ಉಪ್ಪುನೇ ಕಮ್ಮಿ ಅಂತ. ಬಟ್
ఇల్లు కట్టునంచిన కన ఉప్పు నంచనవు మళ్ళీ ఆ కన ఏప నిజ ఆపును ఎంచ నిజ ఆపును వా రీతి నిజ ఆపును ನಿಜ ಆಂಡಲ ಎಲ್ಲಿ ಇಲ್ಲಾದುಪ್ಪುಣ ಅತ ಮನಸ್ಸು ಖುಷಿ ಕೊರ್ಪುನ ಅಂಚನೆ ಇಲ್ಲಾದುಪ್ಪುಣ ಹೌಸ್ ಆದುಪ್ಪುಣ ಅತ ಹೋಮ್ ಆದುಪ್ಪುಣ ಹೌಸ್ ಪಂಡ ಇಟ್ ಜಸ್ಟ್ ಬಿಲ್ಡಿಂಗ್ ಬಟ್ ಹೋಮ್ ಪಂಡ ಮನಸ್ಸು ಕೈತಲ ಅಂಚಿನ ಒಂದು ವಿಚಾರ ಸೊ ಅಂಚಿನ ಮಾತಲ ಕೂಡ್ದು ಬರೋಡ್ದಾಂಡ ಅವು ಕಾಲ ಕೂಡ್ದು ಬರೋಡಿಗೆ ಕಾಲ ಕೂಡ್ದು ಬರೋಡ್ದಾಂಡ ಯಮುನಾ ಆಶಾ ಸಿಟಿ ದಾಡೆ ನಿಖಿಲ್ ಪೋಯರನಾಡ ನಿಖಿಲ್ ಬೊಕ್ಕ ಪಿರದಿರ್ಗೆ ತುಯ್ಯರ್ನೇಜಿ ನಿಖಿಲೇ ಅವಲ ಆಂಜನಾಗಲು ಪೊಂಜನಾಗಲೇ ಲೇತೊಂದು ಬೋಣ ಆನ್ ಏ ಫಿಕ್ಸ್ ಮಾಡ್ಬೇರು ಪೊಂಜನಾಗಲು ಒಂದು ವೇ ಬೋರ್ಡು ಒಂದು ಬಣ್ಣ ಒಂದು ಹೊಸ ಸಿಟಿಯೇ ಆಲ್ರೆಡಿ ಅವನೊಂದು ಕುಳಾಯಿಡೆ ಸೊ ಖಂಡಿತವಾದ್ಲ ಇದ ಬಗ್ಗೆ ಜಾಸ್ತಿ ತೇರೋಡ್ದಾಣ ನಮ್ಮ ಟಿವಿ ತೋಂದುಬ್ಲೆ ಐದ ಬಗ್ಗೆ ನಾನಾತ್ ಇನ್ಫಾರ್ಮೇಷನ್ ಬರೋದು ಪುಣು ಸೊ ಹಂಗಾದ್ರೆ ಏನಿದ್ದ ಈ ಒಂದು ಎಪಿಸೋಡ್ನ ಶುರು ಮಲ್ಪರಂಚಿನ ಟೈಮ್ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ರೆಡಿ ಆದಲ್ಲೇರು ಉಡುಪಿದ ಟೀಮ್ ಡಿ ಝ್ಯಾಗ್ ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಉಡುಪಿ ಡ್ಯಾನ್ಸ್ ಟುಗೆದರ್ ಅಂಡ್ ಪ್ಲೀಸ್ ವೆಲ್ಕಮ್ ದಮ್ ये कहानी है बाजीराव पेशवा की द मराठा लेजेंड फ्रॉम द 18th सेंचुरी। बाजीराव बल्लाल भट्ट, जिसने अपनी लाइफ में 41 बैटल्स लड़े और हर बैटल में जीत हासिल की और मराठा एम्पायर को दूर दूर तक फैलाया। आंधी रोके तो हम तूफान, तूफान रोके तो हम आग का धुआं। ये शपथ है बाजीराव बल्लाल की। हर हर महादेव। चीते की चाल, बाज की नजर और बाजीराव की तलवार पर संदेह नहीं करते। प्रेम कहानी की तरह इस कहानी में भी कई मोड़ थे। ऐसे ही एक मोड़ का नाम था मस्तानी। ये धरती, ये आसमान, ये तूफान और इस सीने की आपको साक्षी मान के आज से हम आपको अपनी पत्नी मानते हैं। दुनिया हम दोनों को हमेशा एक ही नाम से याद रखेगी, बाजीराव मस्तानी। नजर जो तेरी लागी मैं दीवानी हो गई, दीवानी हाँ दीवानी दीवानी हो गई। आपने बुलाया माँ साहब? पेशवाई के कलंक को मिटाने का वक्त आ गया है नाना। कैद कर लो मस्तानी को। पर पेशवा को क्या जवाब देंगे? डर गए। बात जब साम्राज्य की हो तो रिश्ते दांव पर लग ही जाते हैं। मुगल हो या निजाम, पोर्चुगीज या सिद्दी, जंग की बिसात के माहिर खिलाड़ी बाजीराव के सामने कोई नहीं टिक पाया। धीरे धीरे बड़ी चली छोटी चिंगारी, छोटी चिंगारी, बड़ी 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 मन की अलमारी, आज अलमारी हुई सतरंगी, सतरंगी, सतरंगी थी जो ये रात काली।
अपनी जिंदगी मातृभूमि के नाम कर देने वाले बाजीराव ने अपना जीवन युद्ध के मैदान में बिताया और अपनी आखिरी सांस भी वहीं ली, घर से दूर अपने शिविर में। बाजीराव वो मराठा योद्धा जिसने कभी हार का मुंह नहीं देखा, और बुंदेलखंड की वीरांगना मस्तानी जिसे हमेशा जीतने की आदत थी। दोनों में से किसने अपना दिल पहले हारा, ये तो शायद उन्हें भी नहीं पता चला। ಓಕೆ, ಉಡುಪಿದ ಟೀಮ್ ಆ್ಯಂಡ್ ಲಾಸ್ಟ್ ರೌಂಡ್ ಬಾರಿ ಶೋಕ್ ದ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಬಾರಿ ಶೋಕ್ ದ ಕಮೆಂಟ್ ತೆಗೆದಿದ್ದೇನೆ. ಆ್ಯಂಡ್ ಬಾಜಿರಾವ್ ಮಸ್ತಾನಿ ಈ ಸಿನಿಮಾನದ ಆಯ್ಕೆ ಮಾಡ್ತಾರೆ ನಿಗ್ಲೆ ಲಾಸ್ಟ್ ಏನ್ ಕಲಿಗೆ ಸಿಕ್ಕಿನ ಅವೇ ನಮ್ಮ ಅನ್ಕೊಡ. ಓಕೆ, ಸೊ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ಖುಷಿ ಅಣ್ಣ ಅದೇ ಓಕೆ ಅಕ್ಲಿಗೆ ಖುಷಿ ಅಣ್ಣದ ಗೇಮ್ಗ. ಸೊ ಸ್ಟ್ರೇಟ್ಲಿ ವಿಲ್ ಗೋ ಟು ನಮ್ಮ ಮುಲ್ತ ದೀಪಿಕಾ ಪಡ್ಕೊಂಡು ಗೇಮ್ಗ. ಸೊ ಅನ್ವಿತಾ ಸಾಗರ್ ಎಂಚಾಂಡ್. ಹಾಯ್ ಡಿಸಾಕ್. ಹಾಯ್, ಹೇಗಿದ್ದೀರಾ? ಆರಾಮ್. ಊಟ ಆಯ್ತಾ? ಆಯ್ತು. ಓಕೆ, ಬಾಜಿರಾವ್ ಮಸ್ತಾನಿ ನನ್ನ ಫೇವ್ರೆಟ್ ಆ್ಯಕ್ಟರ್ ರಣವೀರ್ ಸಿಂಗಿಂದು. ಐ ಮೀನ್ ಮೈ ಫೇವ್ರೆಟ್ ಇಸ್ ರಣವೀರ್ ಸಿಂಗ್. ಆ್ಯಕ್ಚುಲಿ ನೀವು ಹೇಳ್ದಂಗೆ ನನ್ನ ಫೇವ್ರೆಟ್ ಕಪಲ್ ಕೂಡ ರಣವೀರ್ ಸಿಂಗ್ ಆ್ಯಂಡ್ ದೀಪಿಕಾ ಪಡುಕೋನ್. ಕಪಲ್ ಗೋಲ್ಸ್ ಅಂತ ಬಂತು ಅಂದರೆ ಐ ಸಿ ದೆಮ್ ಆಸ್ ಅ ಕಪಲ್ ಗೋಲ್. I mean, yeah, that's fantastic. Please. Okay, but coming back to your performance, DZAC ಅಂತಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲಿರುತ್ತೆ. ಯು ಗೈಸ್ ಆರ್ ಸೆಟ್ ದ ಸ್ಟ್ಯಾಂಡರ್ಡ್ ಇಲ್ಲಿ. ನಮಗೆ ನಿಮ್ಮನ್ನು ಆ ರೀತಿಯಲ್ಲಿ ನೋಡಿ ಆಗಿದೆ. ದಟ್ಸ್ ವೈ ದಿಸ್ ರೌಂಡ್ ವಾಸ್ ಡನ್. ಅಂದರೆ ಬ್ಲಾಕ್ ಬಸ್ಟರ್ ಮೂವಿ ರೌಂಡ್ ಏನಕ್ಕೆ ಮಾಡಿದ್ದು ಅಂತಂದರೆ ಏನಾದರೂ ಒಂದು ಡಿಫ್ರೆಂಟಾಗಿ ಕೊಟ್ಟಾಗ, ಐ ಮೀನ್ ಯಾವುದೋ ಒಂದು ಮೂವಿ ಕೊಟ್ಟಾಗ ನಾನು ಹೇಗೆ ನೀವು ಹೇಳ್ತೀರಾ, ಯಾವ ಡ್ಯಾನ್ಸ್ ಫಾರ್ಮ್ನ ತೊಗೊಂಬರ್ತೀರಾ ಅಥವಾ ಹೇಗೆ ಮಾಡ್ತೀರಾ ಅನ್ನೋದು. ದ ಸ್ಟೋರಿ ಟೆಲ್ಲಿಂಗ್ ವಾಸ್ ನಮಗೆ ಆ್ಯಕ್ಚುಲಿ ಇಲ್ಲಿ ರೀಚ್ ಆಗಲಿಲ್ಲ. ಐ ಮೀನ್ ನಾವು ಮೂವಿ ನೋಡಿದ್ದೀವಿ, ದಟ್ಸ್ ಹೌ ವಿ ನೋ ದ ಮೂವಿ. ಬಟ್ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ನೋಡಿದರೆ ಮೂವಿಲಿ ತುಂಬ ಹೈಪ್ ಇರೋವಂಥ ಪಾಯಿಂಟ್ಸ್ ತುಂಬಾ ಇತ್ತು. ನೀವು ಒಂದೇ ಎರಡು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿ, ಬಟ್ ವಿ ವಾಂಟೆಡ್ ದ ಹೋಲ್ ಮೂವಿ ಟು ಬಿ ಪ್ರಿಸ್ಕ್ರೈಬ್ಡ್ ಇನ್ ದಟ್ ಸಾಂಗ್, ಅಥವಾ ತುಂಬ ಸಾಂಗ್ಸ್ ಹಾಕಿ ನೀವು ಮಾಡ್ಬೋದಿತ್ತು. ಆ್ಯಂಡ್ ಇನ್ನೊಂದೇನು ಅಂತಂದರೆ ವಿ ಆಲ್ ಹ್ಯಾವ್ ದಿಸ್ ಐ ಮೀನ್ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಆಗಿ ಇನ್ನೊಂದು ಹೋಗ್ತಾ ಇರ್ಬೇಕಾದ್ರೆ ಫುಲ್ ಕಿಚಿ ಆಗ್ತಾಯಿತ್ತು. ಸಮ್ವೇರ್ ಐ ಫೆಲ್ಟ್ ಕಾಸ್ಟ್ಯೂಮ್ ಡಿಫ್ರೆಂಟ್, ಬಟ್ ಅದೇ ನೀವು ಅಂತ ಹೇಳಿ ಅದೇ ನೀವು ಆಗಿರಿ, ಬಟ್ ವಿ ವಾಂಟೆಡ್ ಸಮಥಿಂಗ್ ಡಿಫ್ರೆಂಟ್. ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ನ ಟ್ರೈ ಮಾಡ್ಬೋದಿತ್ತು. ಇನ್ನೂ ಲಿಪ್ಸ್ ಎಲ್ಲ ಚೆನ್ನಾಗಿತ್ತು, ಫಾರ್ಮೇಷನ್ ಎಲ್ಲ ಚೆನ್ನಾಗಿತ್ತು, ಬಟ್ ವಿ ವಾಂಟೆಡ್ ಸಮಥಿಂಗ್ ಮೋರ್ ಫ್ರಮ್ ಯು ಗೈಸ್. ನಾನು ಅವಾಗಲೇ ಹೇಳ್ದಂಗೆ ಯು ಗೈಸ್ ಆರ್ ಹಿಯರ್, ಸೊ ಪ್ಲೀಸ್ ಟ್ರೈ ಸಮಥಿಂಗ್ ನ್ಯೂ ನೆಕ್ಸ್ಟ್ ಟೈಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಏನೇ ಮಾಡಿದ್ರು ಒಂದು ಸ್ವಲ್ಪ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಆಗುತ್ತೆ, ಮತ್ತು ಅದು ಗಿಜಿ ಅದೆಲ್ಲ ಆದರೆ ಒಂದು ಸ್ವಲ್ಪ ಅವ್ರಿಗೂ ಬೇಜಾರಾಗುತ್ತೆ. ಬಟ್ ಎನಿವೇಸ್ ಐ ವಿಲ್ ಗೋ ಟು ಸೂರಜ್ ಸನಿಲ್. ಸೊ ಹೌ ಇಸ್ ಇಟ್? ಹಾಯ್ ಡಿಸಾಕ್. ಯಾಂತು ಇನ್ನು ಕೆಲವೊಂದು ಟೀಮುಡು ನಿಖಲ್ನ ಟೀಮ್ಲ ಒನ್ ಆಫ್ ದ ಟೀಮ್ ಹೂ ವಿಲ್ ಟೇಕ್ ಲಾಡ್ ಆಫ್ ರಿಸ್ಕ್ ಇನ್ ದ ಡಾನ್ಸ್. ದಟ್ ಐ ರಿಯಲಿ ಅಪ್ರಿಷಿಯೇಟ್ ನಿಕಲ ಟೀಮ್ಡು. ಮಸ್ತ್ ರಿಸ್ಕ್ ದೆತ್ತದು, ಫುಲ್ ಎಫರ್ಟ್ ಪಾಡ್ದು ಆ ಎನರ್ಜಿನ ಕನಪರ್. ಬಟ್ ಟುಡೇ ಕಾನ್ಸೆಪ್ಟ್ ಡಿಫ್ರೆಂಟ್. ನಮ್ಮ ಕೊಡ್ತಿನ ಕಾನ್ಸೆಪ್ಟ್ ಬ್ಲಾಕ್ ಬಸ್ಟರ್ ರೌಂಡ್ಸ್ ಐನದವರ. ಬಾಜಿರಾವ್ ಮಸ್ತಾನಿ ಸ್ಟೋರಿಯೇ ಒಂಜಿ ಫೇಮಸ್ ಆತಿನೇ ಲವ್ ಸ್ಟೋರಿಗೋಸ್ಕರ. ಬಟ್ ನಿಖಲ್ ಪ್ರೆಸೆಂಟ್ ಮನಿ ಮೋರ್ ಆಫ್ ವಾರ್ಸ್. ಇತ್ತ ಏತೋ ಮರಾಠ ಸಾಮ್ರಾಟ್ ನಕುಲು ಉಲ್ಲೇರು ಐಟ್ ಬಾಜಿರಾವ್ ದಾಯ್ ಫೇಮಸ್ ಪಂಡ ಒಂಜಿ ಮೊಘಲ್ ಪೊಣ್ಣನು ಆಯ್ಗ ಆಲ್ರೆಡಿ ಮ್ಯಾರೇಜ್ ಆದಪ್ಪುಂಡು ಕಾಶಿಬಾಯಿನೊಟ್ಟಿಗೆ, ದಟ್ ಈಸ್ ಪ್ರಿಯಾಂಕಾ ಚೋಪ್ರಾ. ಇತ್ತ ಬಾಲಿವುಡ್ ಆ್ಯಕ್ಟ್ ಮಂತ್ನ. ಸೊ ಆ ಕ್ಯಾರೆಕ್ಟರ್ ಮುಲ್ ಮಿಸ್ಸಿಂಗ್, ದಟ್ ಕ್ಯಾರೆಕ್ಟರ್ ಈಸ್ ಮಿಸ್ಸಿಂಗ್. ಅಲ್ಲೇನು ಇತ್ತದ್ಲ ಅಲ್ಲಿ ಮೊಘಲ್ ಒಂಜಿ ಪೊಣ್ಣು ದಟ್ ಈಸ್ ಮಸ್ತಾನಿ ಪ್ರೀತಿ ಮಂತದ್ದು ಇಡೀ ಮರಾಠಡ್ಲ ಆಯ್ಗ ಒಪ್ಪೋಸ್ ಉಪ್ಪುಂಡು, ಈವನ್ ಮೊಘಲ್ಸದ್ಲ ಅಕ್ಲೆ ಒಪ್ಪೋಸ್ ಉಪ್ಪುಂಡು. ಸೊ ಇಂಚಿಂದ ಒಂಜಿ ಲವ್ ಸ್ಟೋರಿನ ಅಕುಲು ಎಂಡ್ ಮುಟ್ಟ ಒರಿಪದೇರ್ ಪಂತನೇ ದ ರಿವ್ಯೂ ಆಫ್ ದ ಸ್ಟೋರಿ. ಸೊ ಎಂಕ ಎಂಟೈರ್ ಸ್ಟೋರಿಡ್ ಆ ಲವ್ ಫ್ಯಾಕ್ಟರ್ ಈಸ್ ಮಿಸ್ಸಿಂಗ್. ಆ್ಯಂಡ್ ಆಲ್ಸೋ ಡಾನ್ಸ್ ಫಾರ್ಮ್ಸ್ ಉಂದೇನು ನಿಕುಲು ಸಸ್ಟೈನ್ ಮನ್ಪುನಾಂಡಲ್ಲ. ಇನ್ ಬಿಟ್ವೀನ್ ಮಸ್ತಾನಿ ಕ್ಯಾರೆಕ್ಟರ್ ಬಂದಾಗ ಅತ್ ಕಾಶಿಬಾಯಿ ಕ್ಯಾರೆಕ್ಟರ್ ಬಂದಾಗ ಯು ಕುಡ್ ಹವ್ ಚೇಂಜ್ ದ ಫಾರ್ಮ್ಸ್. ಅವು ನಿಕ್ಲೆ ಪ್ಲಸ್ ನಿಕುಲು ಡಿಫ್ರೆಂಟ್ ಫಾರ್ಮ್ಸ್ಲ ಮನ್ಪೊಲಿ ಪಂತ ಒಂಜಿ ಟೀಮ್ ಒಂಜಿ ಪುದರ್ ಬೈದು. ಆ್ಯಂಡ್ ಅವು ಒಂಜಿ ಕಡೆ ಅಂಡ ಇನ್ನು ಮಸ್ತ್ ಕಡೆ ಲಿಫ್ಟ್ಸ್ ಬ್ಯಾಲೆನ್ಸಿಂಗ್ ಪೋತುಂಡು. ಅವು ನಿಕ್ಲೆ ಗೊತ್ತುಪುಂಡು ಆಲ್ರೆಡಿ ಪರ್ಫಾರ್ಮೆನ್ಸ್ ಮಂತ್ನಾಗ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಥಿಂಗ್. ಆ್ಯಂಡ್ ಇಂಚಿಂದ ಮೂವಿ ರೌಂಡ್ಸ್ ಕೊರ್ನಾಗ ಕ್ಯಾರೆಕ್ಟರೈಸೇಷನ್ ಚೂರ್ ಅಂಡಲ್ಲ ಆ ಕಾಸ್ಟ್ಯೂಮ್ ಪಾಡ್ದು ನಿಕುಲು ತೊಷ್ಪಾಡಪ್. ಐ ಡೂ ಎಗ್ರಿ ದ್ಯಾಟ್ ಬಾಜಿರಾವ್ ಕಾಸ್ಟ್ಯೂಮ್ ಈಸ್ ಆ್ಯಪ್ಟ್ ಆ್ಯಂಡ್ ಅರ್ನ ಪರ್ಫಾರ್ಮೆನ್ಸ್ಲ ಅತ್ತೆ ಪವರ್ಫುಲ್ ಆದಿತ್ತು. ನೋ ಡೌಟ್ ಹಿ ಪ್ಲೇಡ್ ದ ಕ್ಯಾರೆಕ್ಟರ್ ಸೋ ವೆಲ್.
ವೆರಿ ಗುಡ್ ಆನ್ ದ್ಯಾಟ್ ಇನ್ ಮೇನ್ ಮೇಜರ್ ಕ್ಯಾರೆಕ್ಟರ್ ಮನ್ನ ವೆರಿ ಆನ್ ಫೈರ್ ಪನ್ಪೇರು ಅಂಚೆತ್ತಾರೆ. ಬಟ್ ಹೆಂಗೆ ಆ ಕಾಶಿಬಾಯಿ ಕ್ಯಾರೆಕ್ಟರ್ ಇಜನ್ ಮಸ್ತಾನಿ ಕಾಸ್ಟ್ಯೂಮ್ ಅಟ್ಲೀಸ್ಟ್ ಫಾರ್ ಎ ಮೂಮೆಂಟ್ ಆ ಕಾಸ್ಟ್ಯೂಮ್ ಪಾಡ್ ಬತ್ತದು ಚೇಂಜ್ ಓವರ್ ಇತ್ತದನಲ್ಲ ಎಂಕ್ಲ ಆ ಕ್ಯಾರೆಕ್ಟರ್ ಮಸ್ತ್ ಕನ್ವಿನ್ಸಿಂಗ್ ಆದುಪ್ಪುಂಡು. ಸೊ ಇಂಚಿಂದ ಒಂದು ಮೈನ್ಯೂಟ್ ಥಿಂಗ್ಸ್ ಎಲ್ಲ ಎಂಕುಲು ಇನಿ ಕನ್ಸಿಡರ್ ಮನ್ಪದ ಆಪಂಡ ದ ನೆಕ್ಸ್ಟ್ ಈಸ್ ಸೆಮಿ ಫಿನಾಲೆ. Okay, so you have to take care all these things. Other than that, energy poor aithe. Next time, please work on your forms and inch in the minute details. All the best, guys. Thank you. Thank you so much. Thank you. And sir, yet sala tutari Bajirao Mastani. Yan movie mast tu. So Mata movies, old but new movies. Pura Bajirao Mastani. I think I have watched 2 times. Okay, yes. Everything you know about it. So fantastic. And Kishore sir, Enjan. ಹಾಯ್ ಸರ್. ರೋಷನ್ ಈರ್ ಮಲ್ಲೆ ಎಂಚಾತನ ಈರ್ ಕೊರಿಯೋಗ್ರಾಫ್ ಮಾಡ್ತಿದ್ದೀನಿ ಎಂಚಾತನ ಆ್ಯಕ್ಚುಲಿ ಎಂಕಲ್ ದಾದವಂಡ ಸರ್ ಮೇನ್ ಟೈಟಲ್ ದಾದವಂಡ ಮೈಕ್ ಬಾಜಿರಾವ್ ಮಸ್ತಾನಿ. ಸೊ ಎಂಕಲ್ ದಾದವಂಡ ಇಟ್ಟು ಮೇನ್ ದಾದ ಬೋರ್ಡ್ ಅವಿನ ಮಾತ್ರ ಯೂಸ್ ಮಾಡ್ದ ಪಂಡ ಬಾಜಿರಾವ್ ಬಕ ಇನ್ನ ವಾರ್ ಬಕ ಮೇನ್ ಟೈಟಲ್ ದಾದೊಂಡು ಬಾಜಿರಾವ್ ಮಸ್ತಾನಿ. ಸೊ ಮಸ್ತಾನಿ ಬಕ ಲಾಸ್ಟ್ ಆ್ಯನ್ ಎಂಡಿಂಗ್. ಸೊ ಎಂಕಲ್ ಕೊಡ್ತೀನಿ ನಮಗೆ 5 minutes ಸರ್. ಸೊ ನಾವು ಜಾಸ್ತಿ ಮನ್ ಪೆರಗಪ್ಪ ಏತ್ ಶಾರ್ಟ್ ಅಪ್ ನಾತೆ ಮನ್ ಪಡಗಪ್ಪ. ಸೊ ಏನು ಅಂಚೆ ಥಿಂಕ್ ಮಲ್ತದ ಕೊರಿಯೋಗ್ರಫಿ ಮಲ್ದಿನಿ ಇಂಕ ಲಾಸ್ಟ್ದ ಇರ್ನ ಡೈಲಾಗ್ ಟ್ರಾನ್ಸಾಕ್ಷನ್ ಇಂಕ ಇಷ್ಟ ಆತಜ ಪನ್ ನಾವು ಲಾಸ್ಟ್ ಇಯರ್ ಮಲ್ತಾರದ ಅವು ಪೊಣ್ಣನ ಅವು ಎಂಕ್ಲೆ ಎಂಕತ್ತು ಜರ್ಜಸ್ ನಗ್ಲೆಗ್ಲ ಅರ್ಥ ಆತಜ ದಾದಪ್ಪ ಅಂದು. ಓಕೆ ಕೊರಿಯೋಗ್ರಫಿ ವೈಸ್ ಬರ್ಪೆ ನಿಕುಲ್ ಒಂಜಿ ಸ್ಟೆಪ್ ಹಿಡ್ದು ಕೊಡೊಂದು ಸ್ಟೆಪ್ ಹೋಪಾರದ ಟ್ರಾನ್ಸಾಕ್ಷನ್ಗೆ ವೆರಿ ಕ್ಲಮ್ಸಿ ಅವು ದಾಯಿಗೆ ಅಂಚ ದಾಯಿಗೆ ನಿಕುಲು ಅರ್ಜೆಂಟ್ ಮಲ್ಪನು ವಾಯ್ ಯಾಂದಾದ ಪನ್ ಪಿನ್ ಪಂಡ ಕೊರಿಯೋಗ್ರಫಿ ವೈಸ್ ಎಡ್ಡೆದು. ಓಕೆ ಬಟ್ ಆರ್ ಪನ್ಲೆಕ್ಕನೆ ಎಂಕ್ಲೆಗ್ ದಾದ ಬೋಡಿ ಇತ್ತೀನಿ ಬ್ಲಾಕ್ಬಸ್ಟರ್ ಮೂವಿ 5 minutes ಇರೇಗುಂಡತ್ತ ರಡ್ಡು ಮೂವಿ ಇದು ಪೋಲಿ ಇಸಂಟ್ ಇಟ್ ಅವು ಇರೇಗ್ಲ ಗೊತ್ತನು ಕೊರಿಯೋಗ್ರಾಫರ್ ಆಯ್ನಕ್ಲಿ ಎಂಕ ಟ್ರಾನ್ಸಾಕ್ಷನ್ ಇಷ್ಟ ಆಯ್ತು ಬೊಕ್ಕ ಆರು ಮಿಡಲ್ ದಾರುಲ್ಲೇರದ ಇರ್ನ ಒಂಜಿ ಫ್ಲಿಪ್ ಮಿಸ್ ಅನ್ ಅವು ಪೂರ ನಿಕುಲ್ ಫಸ್ಟ್ಗೆ ನಿಕುಲ್ ದಾಯಕ್ ಪಂಡ ಕೊರಿಯೋಗ್ರಫಿ ಲೆವೆಲ್ ಸೆಟ್ ಮಲ್ಪನಾಗ ನಿಕಲ್ನ ಸ್ಟಂಟ್ಸ್ ಓಲ್ ಆ್ಯಕ್ಚುಲಿ ನಮ್ಮ ಪ್ರಾಕ್ಟೀಸ್ ಅನ್ಪನ ನೀಟ್ ಇತ್ತನು ಬಟ್ ಸ್ಟೇಜ್ ಚೂರು ಅನ್ಸಿನ್ಸಿ ನರ್ವಸ್ ಇರ್ದಾದಂಗೆ ಗೊತ್ತು ಜಿಂಕ್ಲ. ಇಟ್ಸ್ ಓಕೆ ಮಲ್ಲೇಜಿ ಬಟ್ ಯಾಂದಾದ ಪನ್ ಪಿನ್ ಪಂಡ ನೆಕ್ಸ್ಟ್ ಟೈಮ್ ಪನ ನಿಕ್ಲಿನ ಸ್ಟೈಲ್ ತೂದ ಆತನ್ ನಿಕ್ಕುಲ್ ಬೇರೆ ಅನ್ವಿತಾ ಪನ್ಲೇಕನೆ ನಿಕಲ್ನ ಬೆಂಚ್ ಮಾರ್ಕ್ ಬೇತೇನೆ ಉಂಡು. ಸೊ ಆ ಎಕ್ಸ್ಪೆಕ್ಟೇಷನ್ ಇದು ಯಾನ್ ಪನ್ ಪಿನ್ ನಿಕ್ಲೆಗ್ ದಾದ ಪಂಡ ಎಂಕ ನಿಕ್ಲಿನ ನೆಕ್ಸ್ಟ್ ಬೇತೇನೆ ತೂಡು ದಾಯ ಪಂಡ ಯಾ ಐ ಎಕ್ಸ್ಪೆಕ್ಟೆಡ್ ಸೋ ಮಚ್ ದಿಸ್ ಟೈಮ್ ಬಟ್ ಎಂಕ ಕನೆಕ್ಟ್ ಆಯ್ಸ್. ಓಕೆ ಸೊ ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು ಬಕ್ಕ ಇರ್ಲಾತೆ ನಡುತ್ತಾರೆ ಬಾಜಿರಾವ್ ಎಡ್ಡ ಆ್ಯಕ್ಟ್ ಮಲ್ದಾರು ಬಾಜಲ ಎಡ್ಡ ಆ್ಯಕ್ಟ್ ಮಲ್ದಾರು ಆಲ್ ಆಫ್ ಯು ಗೈಸ್ ಎಡ್ಡ ಆಯ್ತನ್ ಆಂಡ ದಾದಪುರ ಜಡ್ಜಸ್ ಪಂಡಿರ್ ಅವೇನೊಂಜಿ ನೋಟ್ ಆನ್ ಮಲ್ಪಲಿ. ಓಕೆ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಬಾಜಿರಾವ್ ದಾನೆ ಬಾರಿ ಚಪ್ಪಲ್ ಬಾಜಲ್ ಆವಡ ಪರ್ಫಾರ್ಮೆನ್ಸ್ ರೂಪೇಶ್, have you observed one thing? ಮೂವಿಯಲ್ಲಿ ರಣವೀರ್ ಸಿಂಗ್ಗೆ ಆಕ್ಚುಲಿ ಹೀಸ್ ಬಾಲ್ಡ್ ಅವ್ರಿಗೆ ಇಷ್ಟೇ ಕೂದಿರುತ್ತೆ. ಈ ಬಾಜಿರಾವ್ ಫುಲ್ ಕೂದಲು ಅಂದ್ರೆ ಅವ್ರು ಕಿಶೋರ್ ಸರ್ ಹೇಳ್ತಾರಲ್ಲ ನನಗೆ ಹಿಂಗೆ ಬೇತನೇ ರೀತಿ ತೂಡು ಒಂದು ಅಂಚ ಒಂಚೂರು ಅಲ್ಲ ಬೇತೆ ರೀತಿ ರುಬ್ಬಾಡು. ಬಟ್ ಎನಿವೇಸ್ ನೆಕ್ಸ್ಟ್ ಎಂಚೊಬ್ಬಳು ಬಣ್ಣ ಅರೇ ಗುರ್ತದಿಕ್ಕರಲ್ಲ ನೀ ಕ್ಲಿಯರ್ ನಾನು ತೋಚಲೆ. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಡೋಂಟ್ ವರಿ ಯಾರ್. ಸೊ ದಾಯಿಗೆ ಒಂದು ಮಾತು ದಾಯ ಪನ್ನೊಂದಲ್ಲಿ ಬಂಡ ಲಾಸ್ಟ್ ರೌಂಡ್ ದಾದ ಇದ್ದೀನಿ ನಿಖಲ್ನ ಪರ್ಫಾರ್ಮೆನ್ಸ್ ಆ ಲೆವೆಲ್ ಇದ್ದೀನಿ ಇದು ಒಂಚೂರು ತಿರ್ತ ಬಂದಾಗಲ್ಲ ಆಕ್ಸೆಪ್ಟ್ ಮಾಡ್ಕೊಂಡು ಒಂಚೂರು ಬಂಗ ಬಣ್ಣವೇ. ಎನಿವೇಸ್ ವಿಶ್ ಯು ಆಲ್ ದ ಬೆಸ್ಟ್ ಬಕ್ಕ ಅವು ಲೆಂತ್ ಬಂಡ ಆ ಸಿನಿಮಾಲ್ ಒಂಚೂರು ಒಂದು 3 ಗಂಟೆ ದಾನೆ ಇತ್ತು ಬಾಕಿ ಮತ್ತೆ 2.5 ಗಂಟೆ ಅಂಚೊಂಚೂರು ಬಂಗ ಅದು ಬಕ್ಲೆ. ಓಕೆ ಓಕೆ ಥ್ಯಾಂಕ್ ಯು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಇಂಚಿನ ತಿರ್ದೊಂದು ಪ್ಲೇ ನಿಕ್ಲ ಎನರ್ಜಿ ಉಂಡದೆ ಅಲ್ತಲಾಗುನ್ ಮುಲ್ತಲಾಗುನ್ ಮುಲ್ಪಲಾಗುನ್ ಅಲ್ಪಲಾಗುನ್ ಒಮ್ಮದ ಅಂಜನೆ ಕಂಟಿನ್ಯೂ ಅನ್ ಪ್ಲೇ. ವಿಶ್ ಯು ಆಲ್ ದ ಬೆಸ್ಟ್ ಎಡಾಡು. ಆ್ಯಂಡ್ ಎಸ್ ಐ ಮಸ್ಟ್ ಸೇ ದ್ಯಾಟ್ ನಿಕಲ್ನ ಸ್ಟನ್ಸ್ ಬಾಯ್ ಉಳ್ಳೇರದ ಅಕ್ಕುಲ್ ಸೂಪರ್ ಬೇರ್ ದಯಪಂಡ ಮಿಸ್ ಆದುಪ್ಪು ಬಟ್ ಅಕ್ಕುಲ್ ಆಂಡಲ ಅವೇನು ಒಂಜಿ ಜೋಶುಡು ಪದಂ ಪೋಂದುಲ್ಲೇರು. ನಾನು ರೋಷನ್ ಯಾನ್ ಈರೆಗ್ ಮುರಂಗಿಲ ಪಂತೀನಿ ಇತ್ತೆಲ್ಲ ಅವೇ ಪನ್ಪಿನಿ ಈರೆಗ್ ಓಲಾ ರೀಚ್ ಆವಲಿ ಈರೆಗ್ ಗೊತ್ತುಂಡು ಈರ್ನ ಪೊಟೆನ್ಷಿಯಲ್ ದಾದ ಪಂದು ಗೊತ್ತಾಡತ್ತೆ ಈರ್ನ ಟೀಮ್ ಲಾತೆ ಈರೆಗ್ ಪಂತಿನ ಟೀಮ್ ಒಂದು. ಸೊ ಒಂಜಿ ಸ್ಟೈಲ್ ಆಯ್ತು ದಿಸ್ ಇಸ್ ಡಾನ್ಸ್ ವಾರಿಯರ್ಸ್. ಓಕೆ ಒಂಜಿ ಸ್ಟೈಲ್ ಆಯ್ತು ಪೂರ ಸ್ಟೈಲ್ ಮಲ್ತಂ ಪೋಲೆ ಆ ಪೂರ ಸ್ಟೈಲ್ ಇಡ್ಲ ನಿಕ್ಕುಲು ಅವಂಜಿ ಗೊತ್ತಾಡತ್ತೀರಿ. ಥ್ಯಾಂಕ್ ಯು ಸೊ ಮಚ್. ಗೊತ್ತಾಣ ಡೆಫಿನೆಟ್ಲಿ ನೆಕ್ಸ್ಟ್ ರೌಂಡ್ಗೆ ಬರ್ತಾನೆ 6ನೇ ದೊಡ್ಡ ಮಾರ್ಕ್ಸ್ ದೇತೋನು ಅವರನ್ನ ಐ ಎಕ್ಸ್ಪೆಕ್ಟ್ ದ್ಯಾಟ್. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್.
Welcome back after the break to your favorite show. That is Yamuna Asha City Dance Warriors Season 2 powered by Amrit Noni and Nippon Paints. ಡೆಫಿನೆಟ್ಲಿ ಈ ರೌಂಡ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆದುಂಡು ಸೊ ಅಂಚಾದು ಪ್ರತಿ ತಂಡಲ್ಲ ಒಂದು ಸಿನಿಮಾದ ಸ್ಟೋರಿನ ಎಂಚ 5 ನಿಮಿಷ ಬಂದ್ಬಿಡು ಅಂಚನವು ದಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ಬರ್ಪುಣ ಅಂಚನ ಒಂಜಿ ತಂಡದ ಬಗ್ಗೆ ಬಂದ್ಬಿಡ್ದಾಂಡ ಅಕಲ್ ಒಂದು ಎಡ್ಡ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬದೊಂಬ ಇದ್ದಾರೆ. ಸೊ ಇತ್ತ ಬರ್ಪುಣ ಅಂಚಿನ ಟೀಮ್ ಕುಡ್ಲದ ಟೀಮ್ ನಂದ ಗೋಕುಲ ಬಂದ್ಪುಣ ಅಂಚಿನ ಒಂದು ಡ್ಯಾನ್ಸ್ ಟೀಮ್, ಪದ್ಮಾವತ್ ಬಂದ್ಪುಣ ಅಂಚಿನ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾದ ಓವರ್ ಆಲ್ ಕಾನ್ಸೆಪ್ಟ್ ಆ ರೀತಿ ತೋಜಾವೇರು ಅವು ಕ್ಯೂರಿಯಾಸಿಟಿ ಉಪನಂಜನ ಪಾಯಿಂಟ್. ಸೊ ಆಗ್ಲೇ ಆಲ್ ದ ಬೆಸ್ಟ್ ಅಂಡ್ ಪ್ಲೀಸ್ ವೆಲ್ಕಮ್ ದೆಮ್ ಆನ್ ದ ಸ್ಟೇಜ್. हमारे साथ मेवाड़ चलेंगी पद्मावती, हमारी पत्नी बनकर. नैनो वाले ने छेड़ा मन का प्याला, छलकाई मधुशाला, मेरा चैन रैन नैन अपने साथ ले गया. नैनो वाले ने छेड़ा मन का प्याला, छलकाई मधुशाला, मेरा चैन रैन नैन अपने साथ ले गया. सहरा खली बली हो गया है दिल, दुनिया से मेरा खली बली हो गया है दिल. किस्मत है अलाउद्दीन का नाम बुलाओ, चित्तौड़ की महारानी पद्मावती. चित्तौड़ के आंगन में एक और लड़ाई होगी जो ना कभी किसी ने देखी ना सुनी होगी.
और वो लड़ाई हम शतरानियां लड़ेंगे। जिस अग्नि को साक्षी मानकर साथ जीने और मरने का वचन लिया था, उसी पवित्र अग्नि को हम फिर जलाएंगे। सौंप देंगे अपने आप को उस आग में और साथ मिलकर जौहर करेंगे। ವಾವ್ ಡೆಫಿನೆಟ್ಲಿ ಒಂದು ಸಿನಿಮಾ ತೂಯಿನಾಗಲೇ ಗೊತ್ತಾಗ್ಬಿಡು ಓ ದಾದ ವಿಷಯ ಆ್ಯಂಡ್ ಅಲಾವುದ್ದೀನ್ ಖಿಲ್ಜಿ ಫುಲ್ ಗಲೀಜ್ ಮಲ್ದು ಪಾಡ್ನ ಅಂಚಿನ ಒಂದು ವಿಷಯನ ನೀಟಾಗಿ ತೋಜಾ ಇರೋದು ಇನ್ನೊಂದಿಲ್ಲ ಆ್ಯಂಡ್ ಇರ್ನ ಎನರ್ಜಿ ಅಂತೂ ಇಟ್ ವಾಸ್ ರಿಯಲಿ ನೈಸ್ ಇನ್ ಪನ್ಪುನಂಚಿನ ಅಧಿಕಾರ ಇಜ್ಜಿನ ಪನ್ಪುನಂಚಿನ ಮನಸಾಯನಕ್ಕೆ ಅಂತ ಪನ್ಪುನು ಬಟ್ ಇದು ಜರ್ಜಸ್ನಾಗ ದಾದ ಬಂದ್ಪೇರು ಅಕ್ಲೇ ಬರೋಡು ಅಕ್ಲನಕ್ಕೆ ಏನ್ಗತ್ತೆ ಸೊ ಏನಕ್ಕೆ ಫಸ್ಟ್ ಹೀರೋ ಬನ್ನಿ ಅನ್ವಿತಾ ಮ್ಯಾಮ್ ಅದೇ ಯಾರೊಂಚೂರು ಏಪಲ್ ಪುಗರ್ವೇರ್ನ ಎನಿವೇಸ್ ಶಾರ್ಟಲ್ಲಿ ಇದ್ರು ಸ್ವೀಟಾಗಿ ಮಾತಾಡೋವಂತಹ ಅನ್ವಿತಾ ಸಾಗರ್ ಅವರು ದಯವಿಟ್ಟು ಹೇಳಿ ಹೇಗಾಯಿತು. ಹಾಯ್ ಎವ್ರಿವನ್. ಹಾಯ್. ಓಕೆ, ವೆರಿ ನೈಸ್ ಕಮ್ ಬ್ಯಾಕ್, ಸೀರಿಯಸ್ಲಿ ಅ ವೆರಿ ನೈಸ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್. ನೀವೇನು ಪೊಟ್ರೆ ಮಾಡೋಕ್ಕೆ ಹೊರಟಿದ್ರು ತುಂಬ ಚೆನ್ನಾಗಿ ನಮಗೆ ಮೂಡ್ತು ಒಂದು. ಇನ್ನೊಂದು ನಿಮ್ಮ ಯೂಸೇಜ್ ಆಫ್ ಪ್ರಾಪ್ಸ್ ಅಥವಾ ನಿಮ್ಮ ಕಾಸ್ಟ್ಯೂಮ್ಸ್ ಏನಿತ್ತು ಆ ಚೇಂಜಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದ ಲೀಡ್ ಪದ್ಮಾವತ್, ನಿಮ್ಮ ಹೆಸರು ಪೃಥ್ವಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ. ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ಐ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಅಥವಾ ಆ ಕಣ್ಣಲ್ಲಿದ್ದಂಥ ಕಿಚ್ಚಾಗಿರ್ಬೋದು ಅಂತ ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ ದ ಪರ್ಫಾರ್ಮೆನ್ಸ್. ಆ್ಯಂಡ್ ಈವನ್ ಖಿಲ್ಜಿ ಅವ್ರು ಕೂಡ ಆ್ಯಕ್ಚುಲಿ ವಿ ವರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ಯು. ಅಂದರೆ ನೀವು ಬಂದಾದ್ಮೇಲೆ ಇನ್ನೂ ಏನೋ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ರಣವೀರ್ ಸಿಂಗ್ ಈಸ್ ಅ ಪವರ್ಫುಲ್ ಮ್ಯಾನ್ ವೆನ್ ಇಟ್ ಕಮ್ಸ್ ಟು ಪರ್ಫಾರ್ಮೆನ್ಸ್. ಸೊ ನೀವು ಬಂದ ನನಗೆ ಒಂದು ಸ್ವಲ್ಪ ಬೇಕಿತ್ತು, ನೀವು ಸ್ವಲ್ಪ ಬೇಕಿತ್ತು ಸ್ಟೇಜ್ ಮೇಲೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ವೆನ್ ಯು ಆರ್ ಟ್ರಾನ್ಸಿಷನ್ ಅಂದರೆ ಒಂದಾದ್ಮೇಲೆ ನಿಮಗೆ ಹೋಗ್ತಾ ಇರಬೇಕಾದ್ರೆ ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ಯು ಕಿಲ್ ದ್ಯಾಟ್. ಅಂದರೆ ಆ ಒಂದು, ನಾನು ಇದನ್ನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಒಂದು ಸ್ಟೆಪ್ನ ಕಿಲ್ ಮಾಡ್ತೀರಾ, ಇಲ್ಲ ಅಂತಂದರೆ ಅಲ್ಲಿ ಟೈಮ್ ತಗೊಳ್ಳಿ. ಯು ಡೋಂಟ್ ಹ್ಯಾವ್ ಟು ರನ್ ಅರೌಂಡ್ ಫಾರ್ ದ ಪ್ರಾಪ್ ಅದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ಏನಾದರೂ ಒಂದು ಬ್ಲ್ಯಾಂಕ್ ಔಟ್ ಮಾಡಿ, ಇಲ್ಲಾಂದರೆ ಬೇರೆ ಏನಾದರೂ ಒಂದು ಡೈಲಾಗ್ ಆ್ಯಡ್ ಮಾಡಿ. ಸೊ ಯು ಗೆಟ್ ಟೈಮ್ ಟು ಗೋ ಕಮ್ ಬ್ಯಾಕ್ ಆ್ಯಂಡ್ ಸ್ಟೇ ಇನ್ ಯುವರ್ ಪೊಸಿಷನ್ಸ್. ಸೊ ಅದನ್ನೆಲ್ಲ ಬಿಟ್ಟರೆ ವೆರಿ ನೈಸ್. ಸ್ಟೋರಿ ಟೆಲಿಂಗ್ ವಾಸ್ ವೆರಿ ನೈಸ್ ಆ್ಯಂಡ್ ರೌಂಡ್ಗೆ ತಕ್ಕಂತೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ಲರಿಗೂ ಒಂದು ಹೇಳೋವಂಥದ್ದು, ನೆಕ್ಸ್ಟ್ ರಣವೀರ್ ಸಿಂಗ್ ಅವರ ಕಾನ್ಸೆಪ್ಟ್ ತೊಗೊಂಬಂದರೆ ರಣವೀರ್ ಸಿಂಗನ್ನು ತೊಗೊಂಬನ್ನಿ, ಇಲ್ಲಾಂತಂದರೆ ಮಾಡೋರು ಸ್ವಲ್ಪ ಅಲರ್ಟ್ ಆಗಿರೋ, ಅವ್ರಿಗೆ ಎಷ್ಟು ಕೊಟ್ಟರು ಕಡಿಮೆ ಅಂತ ಅನಿಸುತ್ತೆ, ಯಾಕೆಂದರೆ ಅವರು ದೊಡ್ಡ ಫ್ಯಾನ್ ರಣವೀರ್ ಸಿಂಗ್ದು. ಓಕೆ, ಎನಿವೇಸ್ ನೀವು ಮಾಡ್ತೀರಾ ರಣವೀರ್ ಸಿಂಗ್ ಪರ್ಫಾರ್ಮೆನ್ಸ್ನ? ಡೆಫಿನೆಟ್ಲಿ ನಾವೇ ಮಾಡಿದ್ರೆ ನೀವು ಹೇಳ್ತೀರಿ ರಣವೀರ್ ಸಿಂಗ್ಗೆ ಕಡಿಮೆ ಮಾಡಿದ್ದಾನೆ, ನೀವು ಜಾಸ್ತಿ ಮಾಡಿದ್ದೀರಾ ಅಂತ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಅಲ್ಲ, ನಮ್ಮ ಮನಸ್ಸಿಂದ ಹಾರೈಸ್ತೀನಿ ರಣವೀರ್ ಸಿಂಗ್ ಥರನೇ ಗಂಡ ಸಿಗಲಿ ನಿಮಗೆ ಅಂತ. ಬೇಡವಾ? ಬಾಯ್ ಫ್ರೆಂಡ್ ಸಿಕ್ಕಿದ್ರೆ ಸಾಕು. ಅದ್ರ ಅರ್ಥ ನನಗೆ ಅರ್ಥ ಆಗಿಲ್ಲ, ಅರ್ಥ ಆಗೋ ಏಜು ನಮ್ಗೆ ಆಗಿಲ್ಲ, ಬರೋಗಿಲ್ಲ. ಕಿಶೋರ್ ಅಮನ್ ಶೆಟ್ಟಿ ಪ್ಲೀಸ್. ಹಾಯ್ ಗೈಸ್. ಹಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಅಗೈನ್. ಥ್ಯಾಂಕ್ ಯು. ಪ್ರೀವಿಯಸ್ ಎಪಿಸೋಡಿಂದ ಫಾರ್ ಬೆಟರ್ ಇದ್ದೀರಾ. ತುಂಬ ಖುಷಿ ಆಯ್ತು ನಿಮ್ಮ ಕಮ್ಬ್ಯಾಕ್ ನೋಡಿಬಿಟ್ಟು. ಫಸ್ಟ್ ಆಫ್ ಆಲ್, ನೀವು ರಣಬೀರ್ ಸಿಂಗ್ ನಿಮ್ಮದೊಂದು ಕ್ಯಾರೆಕ್ಟರ್ ನೀವು ಇಟ್ಕೊಂಡಿದ್ರಲ್ವಾ, ದಟ್ಸ್ ವೆರಿ ನೈಸ್ ಯಾರ್, ಸೀರಿಯಸ್ಲಿ. ಆ್ಯಂಡ್ ಓಲ್ ಗ್ರೂಪ್, ನೀವು ಅಷ್ಟೇ, ಪದ್ಮಾವತಿ, ನಿಮ್ಮ ಹತ್ರ ಒಂದು ಇದಿದೆ, ಒಂದು ಫೀಲ್ ಇದೆ, ಒಂದು ಹದ ಇದೆ. ಆ ಒಂದು ಕ್ಯಾರೆಕ್ಟರನ್ನು ನೀವು ಅಷ್ಟೇ ಕ್ಯಾರಿ ಮಾಡಿದ್ದೀರಾ. ಎಲ್ಲರೂ ಅಷ್ಟೇ, ಕಾಸ್ಟ್ಯೂಮ್ಸು ಅಷ್ಟೇ, ನಿಮ್ಮದು ಒಳ್ಳೆ ಕಾಸ್ಟ್ಯೂಮ್ ಆಗಿದೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಹೋಪ್ ನೆಕ್ಸ್ಟ್ ಏನು ಮಾಡ್ತೀರಾ ಅಂತೇಳಿ. ಆ್ಯಂಡ್ ವೆರಿ ವೆಲ್ ಡನ್, ಥ್ಯಾಂಕ್ ಯು. ಓಕೆ, ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೂರಜ್ ಸನಿಲ್ ಪ್ಲೀಸ್. ಹಾಯ್ ನಂದಗೋಕುಲ. ಶ್ವೇತಾ ಅರೆಹೊಳ್ಳೆ ಇದ್ದಾರಾ? ಓಕೆ, ರಿಯಲಿ ಸಾರಿ. ಐ ರಿಯಲಿ ವಾಂಟ್ ಟು ಅಪ್ರಿಷಿಯೇಟ್ ನಿಮ್ಮನ್ನು. ಒಂದು ಮೂವಿ ಬಂತು ರೀಸೆಂಟಾಗಿ, ಹರೀಶಾ ವಯಸ್ಸು 36 ಅಂತ. ಆ್ಯಂಡ್ ಡೆಫಿನೆಟ್ಲಿ ಇದು ಮೂವಿ ಪ್ರಮೋಷನ್ ಅಲ್ಲದಿದ್ರು ನೀವು ಡ್ಯಾನ್ಸ್ ವಾರಿಯರ್ಸ್ನ ಫ್ಯಾಮಿಲಿ ಮೆಂಬರ್ಸ್. ಸೊ ಡೆಫಿನೆಟ್ಲಿ ಯು ಪ್ಲೇಡ್ ಆ್ಯಸ್ ಅ ಹೀರೋಯಿನ್ ಇನ್ ದ ಮೂವಿ. ಸೊ ಸ್ಯಾಂಡಲ್ವುಡ್ಗೆ ಹೋಗಿದ್ದೀರಾ ಮಂಗಳೂರಿಂದ. ಸೊ ಫುಲ್ ಮಂಗಳೂರು ಜನತೆ ಪರವಾಗಿ ನಿಮಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ನಂದಗೋಕುಲ, ವಾಟ್ ಎ ಚೇಂಜ್ ಓವರ್
ನನಗೆ ಇನ್ನೊಂದು ಸೈಡ್ ಆಫ್ ನಿಮ್ಮ ಟೀಮ್ ನೋಡಲಿಕ್ಕೆ ಸಿಕ್ತು ಇವತ್ತು. ಲಾಸ್ಟ್ ಟೈಮ್ ಮಾಡಿದ 5-6 ಹುಡುಗಿಯರು ನೀವೇನಾ ಅನ್ನೋಷ್ಟು ಒಂದು ಮ್ಯಾಜಿಕ್ ಅನಿಸ್ತು ನನಗೆ ಇವತ್ತು ತುಂಬ. ಆ್ಯಂಡ್ ನಿಮ್ಮ ಸ್ಟೇಜ್ ಸೆಟಪ್ ಅಥವಾ ಆ ಒಂದು ಕಾನ್ಸೆಪ್ಟಿಗೆ ಬೇಕಾಗಿದ್ದ ಎಲ್ಲ ಐಟಮ್ಸ್ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಅದರ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ವಿಶ್ವಲೈಸೇಷನ್ ಅಷ್ಟು ಇಂಪ್ಯಾಕ್ಟ್ ಆಗಿತ್ತು. ಅಂದರೆ ಆ ಕಾಲದ್ದು ಟೈಮಲ್ಲಿ ಏನು ಕಲರ್ಸ್, ಸೋಬರ್ ಕಲರ್ಸ್ ಅಂತ ಹೇಳ್ತೇವೆ, ಅದನ್ನು ತುಂಬ ಎತ್ನಿಕ್ಕಾಗಿ ಅದನ್ನು ಯೂಸ್ ಮಾಡಿದ್ದೀರ. ವೆರಿ ಗುಡ್ ಆನ್ ದ್ಯಾಟ್ ಬ್ಯಾಕ್ಗ್ರೌಂಡ್ ಸೆಟಪ್. ಆ್ಯಂಡ್ ಪರ್ಫಾರ್ಮೆನ್ಸ್ ಬರಬೇಕಂದ್ರು ಪರ್ಫಾರ್ಮೆನ್ಸ್ ವೈಸು ಹಾಗೆ ನನಗೆ ಕೆಲವೊಂದು ಕಡೆ ಪರ್ಫಾರ್ಮೆನ್ಸ್ ತುಂಬ ಯುನೀಕ್ ಅನಿಸ್ತು. ಫೈಟ್ ಸೀನ್ಸ್ ಆಗಿರಲಿ, ಒಬ್ಬರು ಜಂಪ್ ಮಾಡಿದರು ಹುಡುಗ ಬಂದು, ಐ ಥಿಂಕ್ ಹೀ ಈಸ್ ಓನ್ಲಿ, ದಟ್ ವಾಸ್ ವೆರಿ ಅಮೇಝಿಂಗ್. ಆ್ಯಂಡ್ ಕಿಲ್ಜಿ ಕ್ಯಾರೆಕ್ಟರ್ನ ನೀವು ತುಂಬ ಚೆನ್ನಾಗಿ ಮಾಡಿದರೆ. ಇಲ್ಲಿ ಕ್ಯಾರೆಕ್ಟರೈಸೇಷನ್ ಅಂತ ಬಂದಾಗ ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಆಗಿದ್ದಾರೆ. ಪದ್ಮಾವತ್ ಆಗಿರಲಿ, ಪದ್ಮಾವತ್ ಕ್ಯಾರೆಕ್ಟರ್ಗೆ ಬೇಕಿರೋದೇ ಒಂದು ಘನತೆ ಮತ್ತು ತಾಳ್ಮೆ. ಸೊ ಅದನ್ನು ಮೂವಿಯಲ್ಲಿ ದೀಪಿಕಾ ಪಡ್ಕೊಂಡು ಕೂಡ ಅಷ್ಟೇ ಚೆನ್ನಾಗಿ ಪೋರ್ಟ್ರೇಟ್ ಮಾಡಿ, ಎಲ್ಲೂ ಎಕ್ಸಾಜರೇಟ್ ಎಕ್ಸ್ಪ್ರೆಷನ್ ಬರುವಂಗಿಲ್ಲ ಇನ್ ದ ಮೂವಿಯಲ್ಲೂ ನಾನು ನೋಡಿದ್ದೇನೆ. ಸೊ ಅದನ್ನೇ ಅವರು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಸ್ಟೇಜ್ ಮೇಲೆ. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ಕಿಲ್ಜಿ ಇಸ್ ಎ ಪಕ್ಕ ಆಪೋಸಿಟ್ ಕ್ಯಾರೆಕ್ಟರ್. ಪದ್ಮಾವತ್ ಎಷ್ಟು ತಾಳ್ಮೆ ಇರುತ್ತೆ ಅಷ್ಟೇ ಆಪೋಸಿಟ್ ಎಗ್ರೆಷನ್ ಕ್ಯಾರೆಕ್ಟರ್. ಸೊ ಅದನ್ನು ನೀವು ಅಷ್ಟು ಚೆನ್ನಾಗಿ ಡಿಪಿಕ್ಟ್ ಮಾಡಿ. ಸಿನ್ಸ್ ಇಟ್ಸ್ ಎ ಗ್ರೂಪ್ ಕಾಂಪಿಟೇಷನ್, ಎಂಟೈರ್ ಗ್ರೂಪ್ ತೊಗೊಂಡು ನೋಡಿದಾಗ ಕೋಆರ್ಡಿನೇಷನ್ಸ್, ಗ್ರೂಪ್ ಪವರ್, ಗ್ರೂಪ್ ಎನರ್ಜಿ, ಕಾಂಪಿಟೇಟಿವ್ ಸ್ಪಿರಿಟ್ ಇದೆಲ್ಲ ಲ್ಯಾಕ್ ಆಯಿತು. ಇದು ಬಿಟ್ಟರೆ ಆ್ಯಸ್ ಎ ಕ್ಯಾರೆಕ್ಟರೈಸೇಷನ್ ನಿಮ್ಮ ಮೂವಿ ಪ್ರೆಸೆಂಟೇಷನ್, ಸ್ಟೋರಿ ಟೆಲ್ಲಿಂಗ್, ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಅಮೇಝಿಂಗ್. ನೆಕ್ಸ್ಟ್ ನೀವು ವರ್ಕ್ ಮಾಡಬೇಕು, ಗ್ರೂಪಲ್ಲಿ ಪವರ್ ತರಬೇಕು, ಕೋಆರ್ಡಿನೇಷನ್ ತರಬೇಕು. ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನೋಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಶಾರ್ಟ್ ಅಲ್ಲದೆ ಇದ್ರು ಸ್ವೀಟಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಘನತೆ ಮತ್ತು ತಾಳ್ಮೆಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಅದನ್ನು ನಿಮ್ಮ ನೆಕ್ಸ್ಟ್ ರೌಂಡಿಗೆ ನೀವು ಅದನ್ನು ಅಳವಡಿಸ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ನನಗೆ ಗೊತ್ತಾಗಿಲ್ಲ, ನಾನು ಹರೀಶ ವಯಸ್ಸು 36, ಇವಾಗ 37 ಆಗಿರ್ಬೋದು. ಶೂಟಿಂಗ್ ಟೈಮಲ್ಲಿ 36 ಇದ್ದಿರ್ಬೋದು. ನಾನು ನೋಡಿದೆ ತುಂಬ ಚೆನ್ನಾಗಿದೆ, ಬಟ್ ನನಗೆ ಗೊತ್ತಾಗಿಲ್ಲ ನೀವು ಅಂತ. ಸೊ ನಮ್ಮ ಇವ್ರು ಹೇಳ್ತಾರೆ, ಕಿಶೋರ್ ಸರ್, ನಿಮ್ಗೆ ಬೇರೆ ಥರ ಕಾಣಬೇಕು ಅಂತ, ಬೇರೆ ಥರ ಕಂಡಿದ್ರಿಂದ ನಮಗೆ ಗೊತ್ತಾಗಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಆ್ಯಂಡ್ ಗಡ್ಡ ಎಲ್ಲಿಂದ ತೊಗೊಂಬಂದ್ರೆ? ಯಾಕಂದರೆ ಸೊ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಅದು ಬಂದಿದ್ದ ಇಲ್ಲ ಬರ್ಸಿದ್ದ ಇಲ್ಲ ಅಣಿಸಿದ್ದು? ದ್ಯಾಟ್ ಇಸ್ ದ ರೈಟ್ ವರ್ಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ಡೌಟ್ ಏನು ಅಂತಂದರೆ, 1, 2, 3 ನೀವು ಹುಡುಗಿತಾನೆ? ಓಕೆ, 1, 2, 3, 4, 5, 6, 7, 8, 9 ಜನ ಇದ್ದೀರಾ. ಸ್ಟಂಟಿಗೆ ಅಂತಲೇ ಹುಡುಗನ್ನ ಹಾಕಿದ್ದೆ, ಇಲ್ಲ ಅವ್ನು ಇದಾನೆ ಅಂತ ಸ್ಟಂಟ್ ಮಾಡಿಸಿದೆ, ಇಲ್ಲ 8 ಜನ ಇರಬೇಕಾದ್ರೆ ಒಬ್ಬನಾದರೂ ಇರಲಿ ಅಂತ ಹುಡುಗನ್ನ ಹಾಕಿದ್ದ, ಇಲ್ಲ ಕಡಿಮೆ ಯಾಕೆ ಹುಡುಗರನ್ನ ಹಾಕಿದ್ದು ಅಂತ? ಇಲ್ಲ ಸರ್, ನಂದ ಗೋಕುಲ ಅಲ್ವಾ, ಹುಡುಗರು ಕಮ್ಮಿ. ಹೌದಾ? ಹಂಚ ಮಾತೊಂಡ್ರಾ? ಓಕೆ, ಎನಿವೇಸ್ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ, ಮತ್ತು ಅದೆಲ್ಲ ವಿಷಯ ಗೊತ್ತಾಗುತ್ತೆ ನಂದಗೋಕುಲದಲ್ಲಿ ಹುಡುಗರು ಕಡಿಮೆ ಅಂತ. ಎನಿವೇಸ್ ಒಳ್ಳೇದಾಗಲಿ, ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನಷ್ಟು ರಣಬೀರ್ ಸಿಂಗ್ ಆ್ಯಕ್ಟ್ ಮಾಡಿರೋಂತಹ ಇದು ಬರ್ತಾ ಇರಲಿ, ಸಾಂಗ್ಸು ರಣಬೀರ್ ಕಪೂರ್ದು ಬರ್ತಾ ಇರಲಿ. ಓಕೆ, ಎನಿವೇಸ್ ವಿಶ್ ಯು ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ನೆಕ್ಸ್ಟ್ ಯಾರು ಬರ್ತಾರೆ, ನೆಕ್ಸ್ಟ್ ಯಾವ ಸಿನಿಮಾ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಈ ಒಂದು ರೌಂಡಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳ ಕಾನ್ಸೆಪ್ಟನ್ನು ಹಿಡ್ಕೊಂಡ್ಬಂದಿರೋ ಅಂಥದ್ದನ್ನು ನಾವು ನೋಡಿದ್ದೀವಿ. ಇವಾಗ ಧೂಮ್ ಅನ್ನುವಂಥ ಒಂದು ಸಿನಿಮಾ ಅದರ ಬೇರೆ ಬೇರೆ ಸೀಕ್ವೆಲ್ಗಳು ಬಂದಿದೆ. ಬಟ್ ಧೂಮ್ ಅನ್ನೋವಂಥದ್ದು ಒಂದು ಬ್ರ್ಯಾಂಡ್ ಥರ. ಧೂಮ್ ಬಂದರೆ ಅದರಲ್ಲಿ ಏನೋ ಒಂದು ಆ್ಯಕ್ಷನ್ ಬ್ಯಾಕ್ಡ್ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋವಂಥದ್ದು ನಮಗೆ ಗೊತ್ತಿರುತ್ತೆ, ಅಂದರೆ ಸಿನಿಮಾದಲ್ಲಿ. ಬಟ್ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಏನಿರುತ್ತೆ, ಯಾವ ರೀತಿ ಇರುತ್ತೆ, ಬೈಕ್ ಬರುತ್ತಾ, ಕಾರ್ ಬರುತ್ತಾ, ಇಲ್ಲ ಯಾರು ಬರ್ತಾರೆ, ಎಲ್ಲ ಒಂದು ಸರ್ಪ್ರೈಸ್ ಸಸ್ಪೆನ್ಸ್ ಥರ ಇದೆ. ಸೊ ಅದಕ್ಕೆ ಉತ್ತರ ಕೊಡೋದಕ್ಕೆ ಬರ್ತಾ ಇದ್ದಾರೆ ಝೆಡ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಕುಲಾಯ್. ಸೊ ಜೋರಾಗಿರುವಂಥ ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಿ. टीवी वाले हो क्या? पुलिस, एसीपी जय दीक्षित। किसकी गैंग में काम करते तुम? पुलिस की गैंग। धूम धूम सर्जरी है, धूम धूम बेखुदी है, धूम धूम इसमें गुम हो जा। धूम धूम खलबली है, धूम धूम हर गली है, धूम धूम इसमें तू खो जा। 4 बाइक थी सर, इम्पोर्टेड। धूम चाहे धूम जुनून है, धूम है हलचल, धूम सुकून है, आज तू सब कुछ भुला के झूम। धूम
मचा ले धूम मचा ले धूम मचा ले धूम मचा ले धूम। इस शहर में वो कौन लोग हैं जो ऐसी बाइक्स चलाते? एक को पकड़ लो, पूरा गैंग में चल। अपना तो बैड लक ही खराब है। अरे ऊपर वाले ने सब कुछ दिया, लेडीज डिपार्टमेंट में गोची हो गया यार। मम्मी सुन रही है ना? हाँ अली तुम्हारा ही नाम है राइट? लगता है ऊपर वाले ने आपकी सुन ली भाई। दिलबरा है दिलबरा अपन की तू अपन तेरा, तुझसे दिल लगाऊं मैं भी फैमिली बनाऊं, अब यही तो बस इरादा है मेरा। हो गया चालू साला। दिलबरा है दिलबरा अपन की तू अपन तेरा। अगली चोरी कहाँ होगी? हो गई सर, अगली रॉबरी हो गई। व्हाट? चोरी हो गई सर, अभी अभी अंधेरी। मेरे रूल्स कोई नहीं तोड़ सकता, मैं भी नहीं। पुलिस की गोलियां हमारी बाइक से ज्यादा तेज होंगी। तेजी गोली में नहीं, चलाने वाले में होती है। ये हमारी आखिरी चोरी होगी, इसके बाद हम सब आजाद हैं। कहा था चोर भागोगे पकड़ लूंगा। और मैंने भी कहा था तुम्हारे सामने से निकल जाऊंगा और तुम पकड़ नहीं पाओगे। ಓಕೆ ಧೂಮ್ ಮಚಾಲೆ ಅಂತ ಬಂದಾಗ ಒಂಜಿ ಎನರ್ಜಿ ನಂಗೆ ಕೇಪಲ ಜಾಸ್ತಿ ಉಪ್ಪುಣ ಆ ಎನರ್ಜಿ ಈ ಟೀಮ್ಡೆಲ್ಲ ಇತ್ತಿನಂದು ಅನ್ನೊಂದು ನಂಬಿಕೆ ಆ್ಯಂಡ್ ಅಲ್ಪಡ್ದಲ್ಲಿ ಆಗೊಂದಿದ್ದಾರೆ ಒಲ್ಪಡ್ದಲ್ಲಿ ಆಗೊಂದಿದ್ದಾರೆ ಆ್ಯಂಡ್ ಈ ಟೀಮ್ದ ಸ್ಪೆಷಾಲಿಟಿಯಲ್ಲಿ ಆಗೋಣ ಅಂಚಿನ ಒಂದು ಬರಲಿ ದಟ್ ಮೀನ್ಸ್ ಸ್ಟನ್ಸ್ ಸೊ ಧೂಮೇ ದಾಯ ಸೆಲೆಕ್ಟ್ ಮಾಡ್ತಾರೆ ದಯಪಂಡ ನಮಕ್ ತುಜುಪ ಬರುತ್ತೆ ನಮ್ಮ ವಾರಿಯರ್ಸ್ ಬಂದೆ ಪ್ರೀವಿಯಸ್ ಟೈಮ್ ನಮ್ಮ ಕಾನ್ಸೆಪ್ಟ್ ಇತ್ತಿಂಡು ಅಂಡ್ ನಮಕ್ ಒಂಜಿ ಹಠ ಇತ್ತು ಪವರ್ ಒಂಜಿ ತುಜುಪ ಹೋಗ ಬಂದೆ ಐಕೋಸ್ಕರ ತುಜುಪ ಓಕೆ ಫೀಲ್ ದ ಪವರ್ ಬಂದ್ಬರ ತಂಚ ಸೊ ಆ ಪವರ್ ಅಡೆಮುಟ್ಟ ರೀಚ್ ಅಣ್ಣ ಅಂತ ಕೇನ್ಗ ಸುರುಕಾದ್ರೆ ಈರಬಲ್ ಎರಡಗೇನ್ಗ ಕಿಶೋರ್ ಸರ್ ಓಕೆ ಕಿಶೋರ್ ಸರ್ ಪ್ಲೀಸ್ ಹಲೋ ಸರ್ ನಮಸ್ಕಾರ ಒಂದು ಸಾಂಗ್ ಮಿಕ್ಸಿಂಗ್ ಸೂಪರ್ ಆತ ಸ್ಟಾರ್ಟ್ ಟು ಎಂಡ್ ಎಡ್ ಮಿಕ್ಸಿಂಗ್ ಡೈಲಾಗ್ ಕೋಲ್ಪ ಬೋರ್ಡು ಅಲ್ಪನೆ ಪಾಡ್ದಾರು ಬಟ್ ಹೆಂಗೆ ಕೊಂಚ ಮಿಸ್ಟೇಕ್ ಓಲ್ ಆಯ್ನಿ ಪಂಡ ನಿಕ್ಕುಲ್ ಡೈಲಾಗ್ ಪ್ರೊನೌನ್ಸಿಯೇಷನ್ ಮಲ್ಪನಾಗ ಬಾಕಿದಕ್ಲು ಪೂರ ಬಲ್ತಂದಿತ್ತೀರ ಆ ಡೈಲಾಗ್ದ ಏನು ತೂಪಿನ ತೆಂಕ್ ಬಾಕಿದಕ್ಲೇನು ತೂಪಿನ ಒಂಚೂರು ಅಂಚಿ ಕನ್ಫ್ಯೂಸ್ ಆದಿತ್ತಾನೆ ಕ್ಲಿಯರ್ ಬಟ್ ಓವರ್ ಆಲ್ ನಿಕಲ್ನ ಕೊರಿಯೋಗ್ರಫಿ ಆವಡು ನಿಕಲ್ನ ಕಾಸ್ಟ್ಯೂಮ್ಲ ಆವಡು ಎಸ್ ಎಡ್ಡೆ ಕಮ್ ಬ್ಯಾಕ್ ಎಡ್ಡೆ ಇತ್ತಾನೆ ಹೋಯ್ ಸತಿ ಹಿಡ್ದು ಈ ಸತಿ ಎಸ್ ನಿಕುಲ್ ತಜ್ಪಾಯರ್ ನಿಕುಲ್ ದಾದಪ್ಪ ಅಂದೆ ನನ್ನೆಲ್ಲ ನಿಕ್ಲೆಗ್ ವರ್ಕೌಟ್ ಓಲ್ ಮಲ್ಪೋಡು ಪಂಡ ಕೊರಿಯೋಗ್ರಫಿ ಲೆವೆಲ್ ಓಕೆ ಬಟ್ ಟ್ರಾನ್ಸಾಕ್ಷನ್ ಮೇನ್ ಥಿಂಗ್ ನಿಕುಲ್ ಒಂಜಿ ಪ್ಲೇಸ್ ಕೂಡ ನೀವು ಪೋನಾಗ ಆ ಟ್ರಾನ್ಸಾಕ್ಷನ್ ಅಲ್ಪ ಕನ್ಫ್ಯೂಸ್ ಓಕೆ ಅವೇನು ಒಂಜಿ ಕ್ಲಿಯರ್ ಮಲ್ಪಲೆ ಬೊಡ್ಚಿ ಇತ್ತೆ ಪನ್ಪಿನಾಡು ಕೊರಿಯೋಗ್ರಫಿನ್ ಕಟ್ಟು ಮಲ್ತು ಬಿಡ್ಲೆ ಬೊಡ್ಚವು ನಮಕ್ ಡೈರೆಕ್ಟ್ಲಿ ನೆಕ್ಸ್ಟಿಗೆ ಪೋಲೆ ಓಕೆ ಬೊಕ್ಕೆ ಆದಾದ ಪನ್ಪಿನ್ ಪಂಡ ನಿಕಲ್ನ ಗರ್ಲ್ಸ್ ಲಾಸ್ಟ್ ನಿಕುಲ್ ಒಂಜಿ ಹೌಸ್ ಮೂವ್ಸ್ ಮಲ್ತಾರಲ್ಲ ಓಕೆ ನ್ಯೂ ಸ್ಕೂಲ್ ಅವೇನು ದಾದ ಮಲ್ಪಡು ಪಂಡ ಅವು ಹೌಸ್ ಪಂಡ ಎಂಚ ಒಪ್ಪೋಡು ಇತ್ತೆ ಧೂಮ್ ಸಾಂಗ್ ಎಂಚ ಪೋನುಂಡು ಆ ಸಾಂಗ್ ತಕ್ಕ ಆ ಸ್ಟೆಪ್ಸ್ಲ ಪೋಡು ಬಟ್ ಒಂಚೂರು ವೀಕ್ ಆಂಡ್ ಕಾಣ್
ಬಟ್ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ನನಾತ್ ಎಡ್ಡೆ ಹಾರ್ಡ್ ವರ್ಕ್ ಮಲ್ಪಲೆ ಎಡ್ಡೆ ಟೀಮ್ ಉಂಡು ನಿಕ್ಲೆಡ. ಕ್ಲಿಯರ್? ಗಾಡ್ ಬ್ಲೆಸ್. ಥ್ಯಾಂಕ್ ಯು. Thank you so much. And Anvita Sagar, please. Hi teams. Hello. Okay. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಏನಪ್ಪ ಅಂತಂದರೆ ಗ್ರೂಪ್ ಡ್ಯಾನ್ಸ್ ಆಗಿರೋದ್ರಿಂದ ನಾವು ಒಬ್ಬರ ನೋಡೋಕ್ಕಾಗಲ್ಲ. ನಿಮ್ಮ ಎನರ್ಜಿ ಲೆವೆಲ್ ಹೀಗಿತ್ತು ಅಭಿಷೇಕ್ ಬಚ್ಚನ್ ಅವ್ರದ್ದು. ಆ್ಯಂಡ್ ಈವನ್ ಜಾನ್ ಆಗಿರ್ಬೋದು, ಜಾನ್ ಎಬ್ರಾಹಿಂ, ಹಾಂ ಜಾನ್ ಯಾರು? ಹಾಂ ಅವರೇ. ಕನ್ಫ್ಯೂಷನ್ ಯಾರು? ನಾನು ಅವ್ರು ಜಾನ್ ಅನ್ಕೊಂಡೆ ಲಾಸ್ಟಿಗೆ. ಪ್ಲೀಸ್ ಯಾರು ಜಾನ್ ಯಾರು ಕನ್ಫರ್ಮ್ ಮಾಡಿ. ಓಕೆ ಜಾನ್ ಎಸ್. ಓಕೆ ಸೊ ಜಾನ್ದು ಏನು ಫ್ಲಿಪ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು, ಆ ಎನರ್ಜಿ ಆಗಿರ್ಬೋದು ವಾಸ್ ವೆರಿ ನೈಸ್. ಆ್ಯಂಡ್ ಆದಿತ್ಯ ಚೋಪ್ರಾ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಗರ್ಲ್ಸ್ ಹತ್ರ ಆ ಪವರ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಬಿಕಾಸ್ ಅವ್ರು ಮಾಡ್ತಿದ್ದಾರೆ, ಮೇನ್ ಲೀಡ್ ಮಾಡ್ತಿದ್ದಾರೆ ಅಂಥೇಳಿ ನೀವು ಬಿಟ್ಬಿಡಕ್ಕೆ ಹೋಗಬೇಡಿ. ನೀವು ಪ್ರಾಕ್ಟೀಸ್ ಮಾಡ್ತಾನೆ ಫುಲ್ ಎನರ್ಜಿ ಹಾಕಿ ಪ್ರಾಕ್ಟೀಸ್ ಮಾಡಿದರೆ ಇದು ನಾನು ಕಲ್ತಿರೋದು, ಮೂಮೆಂಟ್ಸ್ ನಿಮಗೆ ಮರ್ತೋಗಲ್ಲ. ವೆನ್ ಯು ಡೂಯಿಂಗ್ ವಿತ್ ದ ಎನರ್ಜಿ ಅಲ್ಲ, ನೀವು ಇಲ್ಲಿ ಸ್ಟೇಜ್ ಮೇಲೆ ಬಂದು ನಾರ್ಮಲಾಗಿ ಸಾಂಗ್ ಇಲ್ಲಾಂದ್ರೆ ನೀವು ಡ್ಯಾನ್ಸ್ ಮಾಡಿಬಿಡ್ತೀರಾ. ದಟ್ಸ್ ಹೌ ಇಟ್ ವರ್ಕ್ಸ್. ಪ್ರಾಕ್ಟೀಸ್ ಮಾಡ್ತಾನೆ ಫುಲ್ ಎನರ್ಜಿಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಮೂಮೆಂಟ್ಸ್ ನಿಮಗೆ ಫಿಕ್ಸ್ ಆಗಿಬಿಡುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಕಮ್ ಆ್ಯಂಡ್ ಡ್ಯಾನ್ಸ್ ಹಿಯರ್ ವೆನ್ ದ ಸಾಂಗ್ ಇಸ್ ಆನ್. ಓಕೆನಾ? ಸೊ ಗರ್ಲ್ಸ್, ನೀವು ನಿಮ್ಮ ಪವರ್ನ ಬಿಟ್ಕೊಡದೆ ಲೀಡಿಗೆ ಮ್ಯಾಚ್ ಆಗೋ ಥರ ಅಥವಾ ಅವ್ರಿಗಿಂತ ತುಂಬ ಚೆನ್ನಾಗಿ ಮಾಡೋ ಥರ ಪ್ರಯತ್ನ ಮಾಡಿ ನೆಕ್ಸ್ಟ್ ಟೈಮ್. ಬಟ್ ಆನ್ ಅ ಹೋಲ್ ಇಟ್ ವಾಸ್ ಅ ವೆರಿ ನೈಸ್ ಪರ್ಫಾರ್ಮೆನ್ಸ್. ಸರ್ ಹೇಳ್ದಂಗೆ ಟ್ರಾನ್ಸಿಷನ್ ಆಗ್ತಾ ಪ್ಲೀಸ್ ಚೆಕ್ ಮಾಡಿ. You know it, Dheeraj. I don't have to tell you. But all the very best. And a very good comeback. Doom node ನಾನು. So, yes, ಚೆನ್ನಾಗಿದೆ. Thank you. Thank you so much. Thank you so much. And confirm ಅಲ್ಲ, ಅವ್ರು ಜಾನು ಆ್ಯಂಡ್ ನೀವು ಅಭಿಷೇಕ್ ಆ್ಯಂಡ್ ಅವ್ರಿಗೆ ಕನ್ಫರ್ಮ್ ಅದು ಆದಿತ್ಯ ಚೋಪ್ರಾ ಅಂತ, ಯಾಕಂದರೆ ಕಾಮಿಡಿ ಒಬ್ಬರೇ ಮಾಡಿರೋದು. ಆ್ಯಂಡ್ ಯಾರು? ಉದಯ್ ಚೋಪ್ರಾ. ಯಾನೋ ಚೋಪ್ರಾ ಬನ್ನಿ. ಆದಿತ್ಯ ಅವಿ ಅವು ಬೇದಾರ ನನ್ನ ಕಸಿನ್. ಓಕೆ, ಉದಯ್ ಚೋಪ್ರಾನೇ ಬನ್ನಿ, ಬಟ್ ಪುದರ್ನಿ ರಮೇಶ್ ಸನಿಲ್, ಐ ಮೀನ್ ಸೂರಜ್ ಸನಿಲ್ ಬನ್ನಿ. ಐ ವಾಸ್ ಕಿಡಿಂಗ್, ಪ್ಲೀಸ್. ಹಾಯ್ ಗೈಸ್. ಹಲೋ ಸರ್. ಓಕೆ, ಏನ ಪ್ರಕಾರ ಮೋರ್ ಪವರ್ಫುಲ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನಿಕಲ್ನ ಜೋಶ್ ಇತ್ತಂಡು ಮನ್ಪೊಡು ಪಂಪಿನ ಒಂಜಿ ಕಾಂಪಿಟೇಟಿವ್ ಸ್ಪಿರಿಟ್ ಎಂಕಿನಿ ಮಸ್ತ್ ಚೆನ್ನಾಟ ತೋಜೊಂದಿತ್ತು ನಿಕಲ್ನ ಟೀಮ್. ಆ್ಯಂಡ್ ಧೂಮ್ ಇಸ್ ಲೈಕ್ ಒಂಜಿ ಮೂವಿ, ಒಂಜಿ ರಿವಲ್ಯೂಷನ್ ಕಂದಿನ ಮೂವಿ. ಲೈಕ್ ಹೀರೋನೇ ಮೇಯ್ನ್ ಲೈಕ್ ಪಾಸಿಟಿವ್ ಸೈಡ್ ತೋಂದಿತ್ತಿನ ಆಡಿಯನ್ಸ್ಗೆ ವಿಲನ್ ನಕುಲ ಹೀರಾವಲಿ ಪಂದ್ ಒಂಜಿ ತೊಷ್ಪದ್ನ ಒಂಜಿ ಡಿಫ್ರೆಂಟ್ ಮೂವಿ ಪಂಡ ಧೂಮ್. ಸೊ ಅಂಚಿಂದ ಒಂಜಿ ಮೂವಿನ ಪತ್ತೊಂಬತ್ತು ಪ್ರೆಸೆಂಟ್ ಮಂತ್ನ ರೀತಿ ಎಡ್ಡಾಂಡ್ ಪ್ರಾಬ್ಲಮ್ ಐನೆ ಎಕ್ಸಿಕ್ಯೂಷನ್ಸ್ ಆಲ್ರೆಡಿ 2 ಜಡ್ಜಸ್ ಅವನ್ ಪಂತೇರು. ಬಟ್ ಹೈಲೈಟ್ ಆಫ್ ಯುವರ್ dance is Uday Chopra character. He played it very well. Jovial girls nakala piravud popunonche attitude, and the girls a section nikul bari shok mantar. When it comes to energy, guys, alpha energy down and but a section the both na grace, style, expression, wow kya baat hai anchete now. So our moments must like it and daimaltar see that ನಿಖಲ್ ದುಂಬುಡ್ದು ಇಂಪ್ರೂವ್ ಅಂಡ ಯಾವ್ಜಿ ದಾಪಂಡ ಬೇತೆ ಟೀಮು ಅಕುಲು ಆಲ್ರೆಡಿ ಗೋಲ್ಡನ್ ಬಸ್ ದೊತ್ತೊಂದು 5 ಬೆಟರ್ ದಾದ ಕೊರೊಲಿ ಥಿಂಕ್ ಮಂತೊಂದುಲ್ಲೆ. ಸೊ ಆ್ಯಸ್ ಎ ಜಡ್ಜಸ್ ಎಂಕುಲ್ ಬೆಸ್ಟ್ ಟೀಮನ್ನು ಮಾತ್ರ ಸೆಮಿಫೈನಲ್ ಏಕೋ ನೋಡಪ್ಪನ್. ಸೊ ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ದಟ್ ಒಂಜಿ ಪಾಯಿಂಟ್ ಆಫ್ ಮಿಸ್ಟೇಕ್ಲ ತಿಕ್ಕನ್ನ ಗನ್ ಪರ್ಫಾರ್ಮೆನ್ಸ್ ಮಂತ್ನ. ಸೊ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you so much and wish you all the best Mathirigla. Nikla dance doddugu nikla overall everything comment adu it was entertaining. Abhishek Bachchan and Uday Chopra and John Abraham, Aishwarya Rai pura Mathirla dekk akla pantine jiri Aishwarya Rai is in Doom 2. Sorry, oh mere ire ovana dana rullade na white on jetullade ಫಸ್ಟ್ ಡೇ ಇರ್ತೀನಿ ಬಗ ಕತ್ರಿನಾ ಕೈಫ್ ಅಲ್ಲ, ಬಿಪಾಶಾ ಬಾಸು ಮತ್ತೆ ಪ್ರಿಯಾಂಕಾ ಚೋಪ್ರಾ ಅಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಈಶಾ ಕೊಪಿಕರ್, ಈಶಾ ಡಿಯೋಲ್. ಬಟ್ ಆ ಮಾತಾಡೋದು ಕನ್ಫ್ಯೂಸ್ ಯಾವ ಮೇ ರೈಟ್ ಆರ್ ಮೆಟ್ಟ. ಎನಿವೇಸ್ ನಂಗೆ ಏನು ಗೊತ್ತಾ, ಆಕ್ಚುಲಿ ಟೈಮ್ ಇಲ್ಲ, ಬಟ್ ಇಲ್ಲ ಅಂದಿದ್ರೆ ಆ ದಿಲ್ಬರ ಸಾಂಗ್ ಇದೆ ಅಲ್ಲ, ದಿಲ್ಬರ ಸಾಂಗ್ಗೆ ಐ ವಾಂಟೆಡ್ ಟು ಸೀ ಯು ಅಂಡ್ ಸೂರಜ್ ಟುಗೆದರ್. ಅಂದ್ರೆ me and Suraj, come on yaar, me and Suraj, you talk about me and Suraj. Yeah, you and Suraj ಅಂದ್ರೆ ಯಾವ ತರ ಅಂದ್ರೆ ಹೆಣ್ಮಕ್ಳೆಲ್ಲ ಬೇರೆ ಟೈಪ್ ನೀವು ಹೆಣ್ಮಕ್ಳು ಸರೌಂಡಿಂಗ್ಸ್ ಜೊತೆ ನೀವುಗಳು ಡ್ಯಾನ್ಸ್ ಮಾಡೋ ತರ ಅಂತ. ಬಟ್ ರೂಪೇಶ್ ಬಚ್ಚಾ ಅಂತ
Hey, Rupesh suits the best for that song. one waiting and help engle payment kodak mat extra namakla free birth. Anyways, thank you so much and wish you all the best. And Aditya Chopra actually ಒಂಜಿ ಕ್ರಿಕೆಟರ್ ಕನ್ಫ್ಯೂಸ್ ಆಯ್ತು ಕ್ರಿಕೆಟರ್ ಬಕ್ಕ ಎಂಗ್ಲ ಬರೀತಿಲ್ಲ ಒಂಜಿ ಬೀಡದ ಬೈಯೋ ಗೊತ್ತಾನೆ ಪಣ ಎಂಗ್ಲಿಗೆ ಕನ್ಫ್ಯೂಸ್ ಆಯ್ತು ಸೊ ಬೇರೆ ಕಡೆ ಆದಿತ್ಯ ಚೋಪ್ರಾ ಇರು ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ವಾಟ್ಸ್ ಯುವರ್ ನೇಮ್ ಅಲ್ಲ ಅಕ್ಲಕ್ನ ಬುದರೆ ಕನ್ಫ್ಯೂಸ್ ಅವಾಗ ಆದಿತ್ಯ ಚೋಪ್ರಾ ಒಂಜಿ ಕನ್ಫ್ಯೂಸ್ ಆಪನ್ ಬಾರಿ ಮಲ್ಲ ಸಂಗತಿ ಅವು ಅದೇ ದಾದಿ ಬುದರೆ ನಿಖಿಲ್ ಸುಬ್ರತೋ ಏನ ಸುಬ್ರತೋ ಓಕೆ ಮಲತ್ ಓಕೆ ಎನಿವೇಸ್ ಇಟ್ಸ್ ಟೈಮ್ ಟು ಟೇಕ್ ಅ ಬ್ರೇಕ್ ಸೊ ಸುಬ್ರತೋ ನೋಟು ಕೊಂಚ ನಲ್ಲ ಪಾತ್ರಗ ಟೇಕ್ ಅ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್ ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ that is ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಅಂಡ್ ನಿಪ್ಪೋನ್ ಪೇಂಟ್ಸ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾನ್ಸೆಪ್ಟ್ ಎಲ್ಲ ಬರ್ತಾ ಇದೆ. ಇವಾಗ ಈ ಒಂದು ಸಿನಿಮಾ ಬರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕಂತಂದ್ರೆ ಅಷ್ಟೊಂದು ದೊಡ್ಡ ಹಿಟ್ ಆಗಿತ್ತು ಕನ್ನಡದಲ್ಲಿ. ದ್ಯಾಟ್ ಈಸ್ ಅಂಡ್ ದ್ಯಾಟ್ ವಾಸ್ ಜೋಗಿ ಅನ್ನುವಂತಹ ಒಂದು ಸಿನಿಮಾ. ಪ್ರೇಮ್ ಅನ್ನುವಂತಹ ಒಬ್ಬ ನಿರ್ದೇಶಕರು ಮಾಡಿದಂತಹ ಸಿನಿಮಾ. ಶಿವಣ್ಣ ಅವರು ಒಂದು ಬೇರೆನೇ ರೀತಿಯಲ್ಲಿ ಕಂಡಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು ಜೋಗಿ. ಸೊ ಆ ಒಂದು ಸಿನಿಮಾದ ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡ್ ಬರ್ತಾ ಇದ್ದಾರೆ ಡೇ ಟು ಡ್ರೀಮ್ ಅನ್ನುವಂತಹ ಒಂದು ಡ್ಯಾನ್ಸ್ ಟೀಮ್ ಫ್ರಮ್ ಕಾಪಿಕಾಡ್. ಚಿಕ್ಕವಳೆ ನೋಡು ಬಾರೆ ಚಿಕ್ಕವಳೆ ನೋಡು ಬಾರೆ ನೋಡು ಬಾರೆ ಕಂದನ ನಲಿದು ನೋಡು ಬಾರೆ ಕುಣಿದು ನೋಡು ಬಾರೆ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯನಿಗೆ ಪತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯನಿಗೆ ಪತ್ತಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಪತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಪತ್ತಿ ಕುಣೀರು. ಓ ಈಗ ಬತ್ತಾಳೆ ಮಾಡ್ತೀನಿ ತಡಿ. ನಿಂತ್ಕೊಡ ಅಲ್ಲಿ. ಅಯ್ಯೋ ಮಾದೇಶ್ವರ, ಅವನ ಹೆಸರು ಹೇಳ್ಕೊಂಡು ಒಂದ್ ಎರಡು ಕುಂತಾಕ್ಬಿಡು. ಹಂಗ ಮಣ್ಣಿನ ಮಗನೇ ಎಷ್ಟೋ ಪರವಾಗಿಲ್ಲ, ನಿದ್ದೆನಾದ್ರೂ ಮಾಡ್ಕೊಂಡು ಮಾತಾಡ್ತಾರೆ. ಮಾತಾಡ್ರಿ, ಸಾರ್ ಅಂದಿದ್ದು ಆಯ್ತು, ರೀ ಅಂದಿದ್ದು ಆಯ್ತು. ಇನ್ ನಾನ್ ಸುಮ್ನಿರಲ್ಲ, ಹುಡುಗರು ಬೈದಂಗ್ ಬೈಬಿಡ್ತೀನಿ. ಬೈಕೊಂಡು ಹೋಗಮ್ಮೆ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತೈತೋ. ಚಲು ಚಲು ಸ್ಮೈಲು, ಐಲು ಪೈಲು ಸ್ಟೈಲು, ಯಾಕಿಂಗೆ ಆಡ್ತೈತೋ. ಭಾಗ್ಯಕ್ಕ ಭಾಗ್ಯಕ್ಕ, ನಾನ್ ಯೋಗೀಶ. ನೀನೇನಕ್ಕ ಇಲ್ಲಿ? ಮಾದೇಶ ನೋಡ್ಕೊಂಡ್ ಬಂದೆ ಕಣಪ್ಪ. ಅವನು ನೀನ್ ಹುಡಿಕೊಂಡು ಬೀದಿ ಬೀದಿ ಅಲಿತವನೆ. ಅವ್ವ ಸಿಗ್ತಾಳೆ ಅಂತೀಯ?
ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ನಿಂತ್ಕೊಳ್ರೆ ನಿಂತ್ಕೊಳ್ಳೆ. ಏನು ಸದ್ಯದ ಹೊತ್ಕೊಳ್ತಿದ್ರಿ? ಸತ್ತೋರ್ ಮುಂದೆ ಅಳ್ಳಕ್ಕೂ ಟೈಮ್ ಇಲ್ಲ ಜನಗಳಿಗೆ. ಸದ್ಯ ನಾವರ್ ಇದೀವಲ್ಲ 4 ಜನ ಹೊತ್ಕೊಂಡು ಹೋಗಕ್ಕೆ. ಸಂತೋಷ ಪಡ್ರಿ. ಹೊಡರೆ ಹೊಡರೆ. ಮಾದೇಶ ಮಾದೇಶ, ನಿಮ್ಮ ಅವ್ವನ್ ಮುಖ ನೀ ನೋಡ್ಲೇ ಇಲ್ವಾ? ಈಗ ಅನಾಥ ಎಣ ನಗ್ನಗ್ತ ಕಲ್ಸ್ಕೊಟ್ಟೆ ಅಂತಲ್ಲ, ಅದ್ ಬೇರೆ ಯಾರು ಅಲ್ಲ ಕಡ, ನಿಮ್ಮವ್ವ. ನಮ್ಮವ್ವ ಸತ್ತೋದ್ಲಂತೆ. ಅವ್ರು ಹೇಳ್ಮ್ಯಾಗ ಗೊತ್ತಾಯ್ತು. ನಾನು ಅವಳ ಮುಖನ ನೋಡ್ದೆ. ನಗ್ನಗ್ತಾ ಕುಣ್ಕಂಡ್ ಕಳ್ಸ್ಕೊಟ್ಟಿವ್ನಿ. ಹಿಂಗೆ ಹಿಂಗೆ ಹಿಂಗೆ. ವಾವ್ 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 ವಾವ್. ಆ ಒಂದು ಸಿನಿಮಾದ ವಿಷಯಕ್ಕೆ ಬಂದಾಗ ಜೋಗಿ ಈಸ್ ಅಬ್ಸಲ್ಯೂಟ್ಲಿ ಅಲ್ಟಿಮೇಟ್. ಸೊ ಬೇತೆ ಮಾತ ವಿಷಯ ಬಿಡ್ನಲ್ಲ, ಐನ್ ಬೇತೆ ಮಾತ ವಿಷಯ ಪಾತಿರೋ, ಬಟ್ ಸ್ಟಿಲ್ ಅಟ್ ಅಮ್ಮನಲ್ಲ ಮಗನಲ್ಲ ಆ ಒಂದು ಇಮೋಷನ್ ಉಂಡತೆ. ಆ ಒಂದು ಇಮೋಷನಲ್ ಪಾರ್ಟ್ ದ್ಯಾಟ್ ಐ ಥಿಂಕ್ ಬೇರೆ ಯಾವ ಸಿನಿಮಾದಲ್ಲೂ ಆ ಲೆವೆಲ್ಗೆ ತಂದೆ ಐ ಮೀನ್ ತಾಯಿ ಮಗನನ್ನು ಆ ಒಂದು ರಿಲೇಷನ್ಶಿಪ್ಪನ್ನು ಅಥವಾ ಅಷ್ಟೊಂದು ಕನೆಕ್ಟ್ ಮಾಡುವಂತಹ ಸಿನಿಮಾ ಬೇರೆ ನಾನು ನೋಡಿಲ್ಲ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಗುವಂಥ ಒಂದು ಸೀನ್ ಆ್ಯಂಡ್ ಆ ಒಂದು ಸೀನ್ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಒಂದೇ ಒಂದು ಬೇಜಾರೇನು ಅಂತಂದರೆ ಎಲ್ಲ ಇಲ್ಲಿ ಬಂದಿರೋವಂಥ ಪ್ರೇಕ್ಷಕರು ಆ್ಯಂಡ್ ಟಿ ವಿಲಿ ನೋಡೋರು ಕೂಡ ಒಂದೇ ಹೇಳೋದು, ನಮಗೆ ಅಮ್ಮನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಅವ್ರ ಮುಖ ನೋಡಬೇಕು ಅಂತ. ಅವ್ರ ಮುಖನೇ ತೋರಿಸಿಲ್ಲ ಅಂದರೆ ಇಡೀ ಡ್ಯಾನ್ಸಲ್ಲಿ ಮುಖನೇ ತೋರಿಸಿಲ್ಲ. ಅದೊಂದ್ಸಲ ನಮಗೆ ನಿಮ್ಮ ಮುಖ ದರ್ಶನ ಆದರೆ ಅದಕ್ಕೊಂದು ಪ್ಲೀಸ್ ಅಲ್ಲ, ಆ ಲೇಡಿ ಯಾರು ಅಂತ ಗೊತ್ತಾಗ್ಬೇಕಷ್ಟೇ. ಓ ಮೈ ಗಾಡ್, ಜೋರಾಗಿರುವಂಥ ಚಪ್ಪಾಳೆ. ಅದು ಹುಡುಗ ನಮ್ಮವ್ರದ ನಮ್ಮನಿರ್ದ ಭಾಗ್ಯಕ್ಕ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದು ಹೇಗೆ ಇಡೀ ಕಾನ್ಸೆಪ್ಟ್ ಇಡಾರು ಮೋನಿನ ತೋಜ ಇದ್ದೀರಿ? ಬಿಕಾಸ್ ಚೂರು ಅರ್ನಲ್ಲ ಅಂದ ಚೂರು ಪ್ರಾಬ್ಲಮ್ ಇತ್ತು ಮಲ್ಲದ್ ಬಿಡ್ಲಿ ಅವು ಮದಿತ್ತ ಬಿಡ್ಸಿ ಬೊಕ ಆಗ್ಲೇ ಗೊತ್ತಾದ ಸಮಸ್ಯೆ ಅವನ ಬಿಡ್ಸಿ. ಸೊ ಓಟ್ ದ ಜಜಸ್ ಆ್ಯಂಡ್ ಅಮ್ಮನ ಕಾನ್ಸೆಪ್ಟ್ ಏನು ಹಿಡಿದು ಈ ಅಮ್ಮ ಹತ್ತಿನಲ್ಲ ಒಂಜಿ ಆ ಫೀಲ್ ಗೊತ್ತಾಗ್ಬಿಡತ್ತೀರಿಗೆ. ಸೊ ಅಂಚ ಅದು ಲೇಡೀಸ್ ಫಸ್ಟ್. ಸೊ ಐ ವಿಲ್ ಗೋ ಟು ಅರೆ ಎಂದಾದ ಐ ಮೀನ್ ಇರೇ ಮದ್ನಾತಿ. ಸೊ ಯು ಆರ್ ಸ್ಟಿಲ್ ಯಂಗ್ ಬಟ್ ಸ್ಟಿಲ್ ಅಮ್ಮ ಅಂತ ಬಣ್ಣದಾದ ಅಂತ ಅನ್ಕೊಂಡು ಅಂಚಿನ ಒಂದು ವಿಷಯ ಇರಾಗ ಅರ್ಥ ಆಗ್ಬಿಡೋದು ನಾನು ಶಾರ್ಟ್ ಆದ್ ಬನ್ನಿ. ಸೊ ಈರು ಶಾರ್ಟ್ ಆದ್ದಲ್ಲ ಸ್ವೀಟ್ ಆದ್ ಬಂದು ಬರೋದು ಗೊತ್ತು. ಸೊ ಓವರ್ ಟು ಯು ಪ್ಲೀಸ್. ಹಾಯ್ ಡೇ ಟು ಡ್ರೀಮ್ ಟೀಮ್. ಓಕೆ, ನೀವು ಮುಖ ತೋರಿಸ್ಬೋದು, ತಲೆ ಬಗ್ಗಿಸ್ಕೋಬೇಡಿ. ಓಕೆ, ಕಮ್ಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ಟೈಮ್ ಕಮ್ಮಿ ಇತ್ತಾ? ಹೌದು. ಯಾಕೆ? ಎಕ್ಸಾಮ್ಸ್ ಇತ್ತಾ? ಎಕ್ಸಾಮ್ಸ್ ಪ್ಲಸ್ ಸ್ವಲ್ಪ ಅಂದರೆ ಮೈಸೂರಿಂದ ಬರೋರಿಗೆ ಸ್ವಲ್ಪ ಇಶ್ಯೂಸ್ ಆಗಿತ್ತು. ಓಕೆ ಓಕೆ, ರೀಸನ್ಸ್ ಗೊತ್ತಾಯಿತು. ಬಟ್ ಆನ್ ಅ ಸೀರಿಯಸ್ ನೋಟ್, ಜೋಗಿ ಈಸ್ ಒನ್ ಆಫ್ ದ ಬ್ಲಾಕ್ಬಸ್ಟರ್ ಮೂವಿ. ಇವಾಗ ಟಿ ವಿಯಲ್ಲಿ ಬಂದರು, ಐ ಗೆಸ್ ಅದಕ್ಕೆ TRP ಅಂತೂ ಕಮ್ಮಿ ಆಗಲ್ಲ. ಶಿವರಾಜ್ ಕುಮಾರ್ ಸರ್ ಬಂದ್ಬಿಟ್ಟು ನಮಗೆ ಲಾಂಗ್ ಹಿಡ್ಕೊಳ್ಳೋಕ್ಕೆ ಹೇಳ್ಕೊಟ್ಟವರು. ಆ್ಯಂಡ್ ಜೋಗಿಯಲ್ಲಿ ಆ್ಯಕ್ಚುಲಿ ಎಷ್ಟೊಂದೆಲ್ಲ ಇನ್ನೊಂದು ಸಾಂಗ್ಸ್ ಇತ್ತು. ಹೊಡಿ ಮಗ ನೀವು ತಗೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಡಿ ಮಗ ಬರುತ್ತೆ ಜೋಗಿಯಾಗಿ ಬಂತು ಅಂತಂದರೆ ಅಂತ. ದಟ್ ಸಾಂಗ್ ವಾಸ್ ನಾಟ್ ದರ್. ಜೋಗಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಒಂದು ಮುಗ್ಧ ಬಾಲಕ ಹಳ್ಳಿಯಿಂದ ಪೇಟೆಗೆ ಬಂದು ಅಲ್ಲಿ ಲಾಂಗ್ ಹಿಡಿದು ತಾಯಿಗೋಸ್ಕರ ಮತ್ತೆ ವಾಪಸ್ ಹೋಗಬೇಕು ಅಂತ ಇರ್ತಾನೆ. ಸೊ ಅಲ್ಲಿ ಲಾಂಗಿಂದು ಸ್ಟೋರಿನೇ ಕಟ್ಟು, ಲವ್ ಸ್ಟೋರಿ ಬಂತು. ಲವ್ ಸ್ಟೋರಿ ನೀವು ಬಿಡ್ತೀರಾ? ಲವ್ ಸ್ಟೋರಿ ಬಂತು, ಬಟ್ ದರ್ ವಾಸ್ ನೋ ಲಾಂಗ್ ಸ್ಟೋರಿ. ಯಾಕೆ? ಆ್ಯಂಡ್ ಅದು 5 minutes ಅಲ್ಲಿ ಅದು ಯಾವಾಗ ಹೇಳಿದ್ರು? ಯಾರು ಹೇಳಿದ್ರು? ಇವ್ರು ಹೇಳಿದ್ರು ಅಥವಾ ಇವ್ರು ಸರ್ ಹೇಳಿದ್ರು 5 minutes ಅಲ್ಲಿ 2 movies ನಾವು ನೋಡ್ಕೊಂಬರ್ಬೋದು ಬೇಕಿತ್ತು ಅಂತಂದರೆ. ಸೊ ಯು ಕುಡ್ ಆ್ಯಕ್ಚುಲಿ ಆ್ಯಡ್ ದೋಸ್ ಸಾಂಗ್ಸ್ ಆರ್ ಅಟ್ಲೀಸ್ಟ್ ದಟ್ ಕಾಂಟೆಂಟಲ್ಲಿ ಆ್ಯಡ್ ಮಾಡಬೇಕಿತ್ತು. ಅವನು ಲಾಂಗ್ ಹಿಡಿತಾನೆ ಅಂತ ಹೇಳಿ. ಆ್ಯಂಡ್ ನಿಮ್ಮ ಹತ್ರ ಗರ್ಲ್ಸ್ ಇದ್ರು, ಏನಕ್ಕೆ ಹುಡುಗನಿಗೆ ತಾಯಿ ಪಾತ್ರ ಹಾಕ್ಸಿ ನನಗೆ ಅರ್ಥ ಆಗಲಿಲ್ಲ. ಅಂದರೆ ಗರ್ಲ್ಸ್ ಅಂದರೆ ಆಲ್ರೆಡಿ ರೆಡಿ ಆಗಿತ್ತು. ಅಂದರೆ ಇದು ಪಾರ್ಟಿಗೆ ಬೇರೆ ಎಕ್ಸ್ಟ್ರಾ ಡ್ಯಾನ್ಸಸ್ ಇದ್ದರೂ ಸ್ವಲ್ಪ ಇಶ್ಯೂಸ್ ಆಗಿ ಅದೆಲ್ಲ. ಓಕೆ, ಹಿ ಟುಕ್ ದ ಇದಾ? ಓಕೆ, ಬಟ್ ಆ ಸ್ಪೋರ್ಟಿವ್ ಸ್ಪಿರಿಟ್ಗೆ ಐ ಡೆಫಿನೆಟ್ಲಿ ಗಿವ್ ಮೈ ಅಪ್ಲಾಸ್. ಬಟ್ ನೀವು ಮುಖ ತೋರಿಸ್ಬೋದಿತ್ತು, ನೋ ಪ್ರಾಬ್ಲಮ್. ಒಂದು ಹುಡುಗ ಆಗಿ ಒಂದು ಹುಡುಗಿ ಪಾತ್ರ ಮಾಡೋದು ತುಂಬ ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ಇಫ್ ಇನ್ ಕೇಸ್ ಯು ಡೂಯಿಂಗ್ ಇಟ್ ಇನ್ ಅ ನೈಸ್ ವೇ ಅಲ್ವಾ, ವೈ ನಾಟ್? ಧೈರ್ಯವಾಗಿ ಹೇಳ್ಕೊಳ್ಳಿ, ಹೌದು ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಜನ ಕಮ್ಮಿ ಇತ್ತು ಅಂತಂದ್ರೂ ನೀವು ಎಲ್ಲರನ್ನೂ ಒಂದು ಡ್ಯಾನ್ಸಲ್ಲಿ ಯೂಸ್ ಮಾಡಿಕೊಂಡು ಕಾಸ್ಟ್ಯೂಮ್
ಯಾ ಕಾಸ್ಟ್ಯೂಮ್ ಕೂಡ ಇಟ್ ವಾಸ್ ನಾಟ್ ಆ್ಯಪ್ ಫಾರ್ ದ ಸಾಂಗ್ ಅಂತ ಅನ್ನಿಸ್ತು. ಕಾಸ್ಟ್ಯೂಮ್ ನೀವು ಚೇಂಜ್ ಮಾಡ್ಬೋದಿತ್ತು ಒಂದು, ಆ್ಯಂಡ್ ಎಲ್ಲರನ್ನೂ ಯೂಸ್ ಮಾಡಿಕೊಂಡು ಒಬ್ರೊಬ್ರು ಬಂದು ಹೋಗೋ ಥರ ಬೇಕಿದ್ರೂ ಮಾಡ್ಬೋದಿತ್ತು. ಡೆಫಿನೆಟ್ಲಿ ನಾಟ್ ಅ ಬ್ಲಾಕ್ಬಸ್ಟರ್ ಮೂವಿ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಯಾಕಂದರೆ ಜೋಗಿ ಅನ್ನೋದ್ರಿಂದ ಆ್ಯಂಡ್ ನೀವು ಅನ್ನೋದ್ರಿಂದ. ಸೊ ಆ ಎಕ್ಸ್ಪೆಕ್ಟೇಷನ್ಸಿಗೆ ರೀಚ್ ಆಗಿಲ್ಲ ಆದ್ರೂ ಆನ್ ಅ ಹೋಲ್ ಅ ವೆರಿ ನೈಸ್ ಟ್ರೈ. ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅವ್ರು ಫುಲ್ ಕನ್ಫ್ಯೂಸ್ ಆದರು ಏನು ಹೇಳ್ತಾ ಇದ್ದಾರೆ ಅಂತ. ಇಟ್ ವಾಸ್ ವೆರಿ ನೈಸ್ ಟ್ರೈ ಅಂದರು. ದರ್ ಈಸ್ ಪಾಸಿಟಿವಿಟಿ. ಆ್ಯಂಡ್ ಅವರು ನನ್ನ ಪ್ರಕಾರ ಅವ್ರಿಗೆ ಶೇವಿಂಗ್ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ, ಅದಕ್ಕೆ ಫುಲ್ ಮುಖ ಕವರ್ ಮಾಡಿದ್ರಲ್ವ ಅಲ್ವಾ. ಇವ್ರು ಹೇಳ್ತಾ ಇದ್ದಾರೆ ಅಮ್ಮನ ಪಾರ್ಟ್ ಅಮ್ಮ ಮಾಡಿದ್ರೆ ಬೈತಾರೆ ಅಂತ. ಸೊ ಅದಕ್ಕೂ ಇರ್ಬೋದು ಇನ್ನವನು. ಆ್ಯಂಡ್ ಸೂರಜ್ ಸರ್ ಹೇಗಾಯಿತು? ಹಾಯ್ ಎವ್ರಿ ಒನ್. ಜೋಗಿ ಒನ್ ಆಫ್ ದ ಮ್ಯೂಸಿಕಲ್ ಹಿಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಮೂವಿಯಲ್ಲಿ ನಮಗೆ ಫೋಕ್ ಸ್ಟೈಲ್ ಅಥವಾ ವೆಸ್ಟರ್ನ್ ಸ್ಟೈಲ್ ಅಥವಾ ಎಮೋಷ್ನಲ್ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಂಗ್ಸ್ ಸಿಗುತ್ತೆ ಈ ಮೂವಿಯಲ್ಲಿ. ಸೊ ನಿಮಗೆ ಒಂದು ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಒಂದು ಒಳ್ಳೆ ಮೂವಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ, ಅದರಲ್ಲಿ ನೋ ಡೌಟ್. ನೀವು ಇದರಲ್ಲಿ ಪಾತ್ರ ತೊಗೊಂಡು ಕಂಟೆಂಪ್ರರಿ ಮಾಡ್ಬೋದಿತ್ತು, ಫೋಕ್ ತೋರಿಸ್ಬೋದಿತ್ತು, ವೆಸ್ಟರ್ನ್ ತೋರಿಸ್ಬೋದಿತ್ತು, ಅಥವಾ ಟಪಂಗುಚಿ ಹೊಡಿಮಗ ಎವ್ರಿ ಫಾರ್ಮ್ಸ್ ಆಫ್ ಡಾನ್ಸ್ ತಂದು ಚೆನ್ನಾಗಿ ಒಂದು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸು ಕೊಡುವಂಥ ಮೂವಿ. ವಾಟ್ ಎವರ್ ಇಸ್ ದ ಪ್ರಾಬ್ಲಮ್, ನೀವು ಹೇಳ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ, ನಾನು ಅದನ್ನು ಕೇಳಲ್ಲ. ಆ್ಯಂಡ್ ವಾಟ್ ಎವರ್ ಇಸ್ ದ ಪ್ರಾಬ್ಲಮ್, ಇದು ಎವ್ರಿ ಆರ್ಟಿಸ್ಟಿಗೆ ಲೈಫಲ್ಲಿ ಒಂದಲ್ಲ ಒಂದು ಸಲ ಬಂದೇ ಬರುತ್ತೆ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಸ್. ಸೊ ಅದಕ್ಕೆ ರೆಡಿಯಾಗಿರಬೇಕು ನಾವು ಆ್ಯಸ್ ಎ ಆರ್ಟಿಸ್ಟ್. ನಾನೊಂದು ರಿಯಾಲಿಟಿ ಶೋ ಮಾಡಿದಾಗಲೂ ಹಾಗೆ ನನಗೆ ಇದೇ ಪಂಪವೆಲ್ ಸರ್ಕಲಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿ ನಂದು ಇವಾಗಲೂ ಹ್ಯಾಂಡ್ ಫ್ರ್ಯಾಕ್ಚರ್ ನಾನು ಹೇಳ್ಕೊಂಡಿದ್ದೀನಿ ಮುಂಚೆನೂ. ಆದರೆ ನಾನೊಂದು ಮಗು ಜೊತೆ ಕೊರಿಯೋಗ್ರಾಫರ್ ಆಗಿ ಡಾನ್ಸ್ ವಿತ್ ಕೊರಿಯೋಗ್ರಾಫರ್ ರೌಂಡ್ ಇತ್ತು ಒಂದು ಖಾಸಗಿ ಚಾನಲಲ್ಲಿ. ಬಟ್ ನಾನು ಅಲ್ಲಿ ಹ್ಯಾಂಡಿಕ್ಯಾಪ್ಡ್ ಸರ್ ಒಂದು ಮಗುವಿಗೆ ಹೇಗೆ ಡಾನ್ಸ್ ಕಲಿಸ್ತಾರೆ ಅಂತ ಒನ್ ಡೇ ಕೊರಿಯೋಗ್ರಾಫ್ ಮಾಡಿದ್ದೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್ ಚಿನ್ನಿ ಪ್ರಕಾಶ್ ಮಾಸ್ಟರ್ ಬಂದರು, ನನ್ನ ಬ್ಯಾಂಡೇಜ್ ಮೇಲೆ ಆಟೋಗ್ರಾಫ್ ಹಾಕಿದ್ರು. ಇದು ನಾನು ನನ್ನ ಬಗ್ಗೆ ಹೇಳ್ಕೊಳ್ತಾ ಇಲ್ಲ, ಅಂಥ ಸಿಚುವೇಷನಲ್ಲೂ ನಾವು ವರ್ಕ್ ಮಾಡಿದ್ದೇವೆ. ಸೊ ಡೆಫಿನೆಟ್ಲಿ ಏನು ಸಿಚುವೇಶನ್ ಇದ್ದರೂ ಅದನ್ನು ನಿಭಾಯಿಸೋ ಕೆಪಾಸಿಟಿ ಇರಬೇಕು ನಿಮಗೆ, ಅದು ಆಗುತ್ತೆ. ಆ ಪಾಸಿಟಿವ್ ಸ್ಪಿರಿಟ್ ಬೇಕು ಯಾವಾಗಲೂ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಲೇಡಿ ಕ್ಯಾರೆಕ್ಟರ್ ಮಾಡಿದರೆ ಅದು ಅಶೇಮ್ಡ್ ಅಲ್ಲ. ನೀವು ಇವತ್ತು ಕಮಲ್ ಹಾಸನ್ ತೊಗೊಂಡ್ರೆ ಅವ್ರು ಮಾಡಿರೋ ಚಾಚಿ 420 ಕ್ಯಾರೆಕ್ಟರ್ ನೋ ಒನ್ ಕ್ಯಾನ್, ಈವನ್ ಗರ್ಲ್ಸ್ ಕ್ಯಾನಾಟ್ ಡೂ ಸೋ ವೆಲ್ ಎಕ್ಸ್ಪ್ರೆಸಿವ್. ಅಷ್ಟು ಚೆನ್ನಾಗಿ ಮಾಡ್ಕೊಂಡು ತೋರಿಸಿದ್ದಾರೆ. ಈ ರೀಸೆಂಟಾಗಿ ಶರಣ್ ಅವರು ಒಂದು ಮೂವಿ ಮಾಡಿದರು ಲೇಡಿ ಕ್ಯಾರೆಕ್ಟರಾಗಿ. ಸೊ ಇಟ್ ಈಸ್ ಆಲ್ ಅಬೌಟ್ ಆ್ಯಕ್ಟಿಂಗ್, ಅದರಲ್ಲಿ ಅಶೇಮ್ಡ್ ಆಗುವಂಥದ್ದು ಏನಿಲ್ಲ. ಸೊ ಡೆಫಿನೆಟ್ಲಿ ನಿಮಗೆಲ್ಲ ಗೊತ್ತು ಫ್ಲಾಸ್, ಚೆನ್ನಾಗಿ ಪರ್ಫಾರ್ಮೆನ್ಸ್ ಬೇಕಿತ್ತು, ನೀವೇ ಒಪ್ಕೊಂಡಿದ್ದೀರಾ ಪ್ರಾಕ್ಟೀಸ್ ಮಾಡಿಲ್ಲ ಅಂದ. ಬಟ್ ಆ್ಯಸ್ ಇಟ್ ಈಸ್ ಅ ಕಾಂಪಿಟೇಷನ್ಸ್ ನಿಮ್ಮ ಫ್ಲಾಸ್ನ ನಾವು ಕನ್ಸಿಡರ್ ಮಾಡಲೇಬೇಕಾ. ಆಲ್ ದ ಬೆಸ್ಟ್ ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್ ಪ್ಲೀಸ್. ಹಾಯ್ ಗೈಸ್. ಹಾಯ್ ಸರ್. ನಾನು ಒಂದು ಹೇಳ್ಬೇಕಂದ್ರೆ ಈ ಸ್ಟೇಜಲ್ಲಿ ಬಂದುಬಿಟ್ಟು ನನಗೆ ಯಾವುದು ರೀಸನ್ ಬೇಡ. ಓಕೆ ಸರ್. ಯಾಕೆಂದರೆ ನೀವಿಲ್ಲಿ ಬರೋದು ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ, ನಮಗೂ ಇರುತ್ತೆ, ನಿಮಗೂ ಇರುತ್ತೆ. ಅದು ನಂಗೆ ಬೇಡ. ನಾವಿಲ್ಲಿ ಎಂತಕ್ಕೆ ಬಂದಿರೋದು? ನೀವು ಡಾನ್ಸ್ ಮಾಡೋಕ್ಕೆ ಬಂದಿರೋದು, ಇಸ್ಂಟ್ ಇಟ್? ಎಸ್ ಸರ್. ಕರೆಕ್ಟ್. ಸೊ ನನಗೆ ಇದು ಓಲ್ ಆ್ಯಕ್ಟ್ ನಿಮ್ದು ಇಷ್ಟ ಆಗಿದೆ. ಸೀರಿಯಸ್ಲಿ ಐ ಡಿಂಟ್ ಲೈಕ್ ದಿಸ್. ಯಾಕೆಂದರೆ ಇಷ್ಟು ಒಳ್ಳೆ ಕಾನ್ಸೆಪ್ಟ್, ಇಷ್ಟು ಒಳ್ಳೆ ಸಾಂಗ್ ಈಗ ಹೋಗ್ತಾ ಇದೆ, ಡಾನ್ಸ್ ಇಲ್ಲಿ ಇದೆ. ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಲ್ಲ ನೀವು. ಐ ಆಮ್ ಸಾರಿ. ನಿಮಗೆ ಏನೋ ಮಾಡ್ಬೋದಿತ್ತು ಇದನ್ನು. ಮತ್ತು ನೀವು ಅಷ್ಟೇ ಆ ಹುಡುಗಿ ವೇಷ ಹಾಕಿದಾರಲ್ಲ, ನೀವೇನು ಶೇಮ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಓಕೆ. ಮತ್ತು ಪರ್ಫಾರ್ಮೆನ್ಸ್ ವೈಸ್ ಗರ್ಲ್ಸ್ ಎಕ್ಸ್ಪ್ರೆಷನ್ ಅಂದರೆ ಡಾನ್ಸಿಂಗ್ ಮಾಡುವಾಗ ಎಕ್ಸ್ಪ್ರೆಷನ್ ಮೇಯ್ನ್. ಗಾಟ್ ಇಟ್. ಮತ್ತು ನೀವು ಅಷ್ಟೇ, ನಿಮ್ಮದು ಒಂದೊಂದು ಸಾಂಗ್ ಗ್ಯಾಪ್ ಇತ್ತು, ಆ ಗ್ಯಾಪಲ್ಲಿ ಫುಲ್ ಬ್ಲ್ಯಾಂಕ್, ಸ್ಟೇಜ್ ಬ್ಲ್ಯಾಂಕ್ ಇತ್ತು. ಅವ್ರದ್ದು ಚಿಕ್ಕ ಬುಕ್ಕುರ ಇಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ ಬೀಟ್ಸ್ ಬರ್ತಾಯಿತ್ತು, ಆವಾಗ ಅಲ್ಲಿ ಸ್ಟೇಜಲ್ಲಿ ಇದ್ದಾರೆ ಸುಮ್ಮನೆ. ಅದರೆಲ್ಲ ಏನಾದರೂ ಮಾಡ್ಬೋದಿತ್ತು ಅಲ್ಲಿ, ಇಸ್ಂಟ್ ಇಟ್? ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ ರೌಂಡ್ಗೆ ಏನು ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಬಟ್ ಡೂ ಯೋರ್ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ ನಾನೇನು ಹೇಳಿದೆ ಅಂತೇಳಿ, ಯಾಕೆಂದರೆ ಐ ನೋ ದ ಫೀಲಿಂಗ್ಸ್. ಓಕೆ ಸರ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ತುಂಬಾ ಸೀರಿಯಸ್ ಆಯಿತು, ಯಾಕೆಂತಂದರೆ ಇಟ್ ಈಸ್ ಕಾಂಪಿಟೇಷನ್ 2. ಇದೊಂದು ಶೋ ಆಗಿದ್ರು ಕೂಡ ಇಟ್ಸ್ ಅ ಕಾಂಪಿಟೇಷನ್ 2. ಸೊ ಏನೆಲ್ಲ ಹೇಳಿದ್ದಾರೆ, ಬಟ್ ಎಂಡಲ್ಲಿ ಒಂದು ಹೇಳಿದ್ರು ನೆಕ್ಸ್ಟ್ ರೌಂಡಲ್ಲಿ ಚೆನ್ನಾಗಿ ಮಾಡಿ ಅಂತ. ಸೊ ಆ ನೆಕ್ಸ್ಟ್ ರೌಂಡಲ್ಲಿ ಅನ್ನೋ ಅಂಥ ಒಂದು ವರ್ಡ್ ಇದೆ ಅಲ್ವಾ. ಸೊ ಅಲ್ಲಿ ಏನೋ ಒಂದು ಹೋಪ್ಸ್ ಇರ್ಬೋದು, ನೆಕ್ಸ್ಟ್ ರೌಂಡಿಗೆ ಬರಲೂಬಹುದು,
ಇಲ್ಲೇ ಇದ್ರೆ ದರ್ ಇಸ್ ಆಲ್ವೇಸ್ ಎ ನೆಕ್ಸ್ಟ್ ಚಾನ್ಸ್ ಅಲ್ವಾ, ನೋ ಪ್ರಾಬ್ಲಮ್. ಆ್ಯಂಡ್ ಇವಾಗ ದೊಡ್ಡ ಪ್ರಶ್ನೆ ಎಲ್ರಿಗೂ ಇರೋವಂಥದ್ದು ನೋಡಿ, ಅವ್ರು ಯಾರ್ಯಾರೋ ಏನೇನೋ ರೀಸನ್ ಕೊಡ್ತಾ ಇದ್ದಾರೆ, ಅವ್ರು ಯಾಕೆ ಮುಖ ತೋರಿಸಿಲ್ಲ, ಅಷ್ಟೊಂದು ಒಳ್ಳೆ ಮುಖ ಇದ್ರು ಕೂಡ ಅವ್ರು ಯಾಕೆ ತೋರಿಸಿಲ್ಲ ಅಂತ. ದಾಯ ತೋಜ ಇಜರಂದ ಬಣ್ಣ ಮೇರ್ ಬಂದ್ಪೇರು ಅಮ್ಮ ನೇರ್ಪೇರು ಆರು ಬಂಡೇರು ಎಶೇಮ್ಡ್ ಬಿಕಾಸ್ ಯು ಹ್ಯಾವ್ ಟು ಕ್ಲಿಯರ್ ಇಟ್. ಯಾ ಅಮ್ಮ ಇಂಚ ರೋಲ್ ಮನ್ಪೋರ್ಸಿ ಬಂದು ಸುರ್ ಫೋರ್ಸ್ ಮಂತ್ ಇದ್ದಾರೆ. ಎಸ್ಟರ್ಡೇ ಎಂಕಲ್ ಆ್ಯಕ್ಚುಲಿ ಇದು ಪ್ಲ್ಯಾನ್ ಮಂತಿದೆ. ಎಸ್ಟರ್ಡೇ ನೈಟ್ ಇರ್ದು 5 o'clock ಮುಟ್ಟ ಮಾರ್ನಿಂಗ್ 5 ಗಂಟೆ ಮುಟ್ಟ ನಿರಂದಿತ್ತೇರಿಗೆ ಈಗ. ಸೊ ಅಲ್ಪ ಅಮ್ಮನ ಪಾಟ್ ಮಲ್ಪೊಚ್ಚಿಂದ ದಯಗೋಸ್ಕರ ಸೊ ಮದ್ನಾಪ್ನ ತುಂಬ ಮಂಚಿನ ರೋಲ್ ಮಾತ್ರ ಬಡ್ಚಿಂದ ಅದೇ. ಎನಿವೇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ಅಮ್ಮಡ ಪಲ್ಲೆ ಯು ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಅಂತ ಪಂಡೇರು ಮಾತಿರಲ್ಲ. ಸೊ ಅಂಚಾದ ಐಕೋಸ್ಕರ ನಾನು ಮೋನೆ ದೋಷ ಬೇರೆ ಬಂದಿದ್ದೆ ಎಡ್ಡೆ ಇರೇಗೆ ಪರ್ಸ್ನಲಿ ಯು ಹ್ಯಾವ್ ಡನ್ ಅ ಗುಡ್ ಜಾಬ್ ಬಂದು ಮಾತು ಬಂತೀರ ಅಂಚನೆ ಬನ್ನದೆ. ಯಾ ಮಾತು ಅಂಚನೆ ಬಂದಿರ ಅಮ್ಮಡ ಬನ್ನೆ ಅಮ್ಮ ಇರು ಪನ್ಲೆಕನೆ ಯಾ ಮುಸ್ಕಬಾರ್ದೆ ಮಲ್ದಿನಿ. ಬಟ್ ಆ ರೂಪೇಶ್ ಒಯ್ತದು ನನ್ನ ಮೋನೆ ದೋಜೆ ಬಟ್ ಎಡ್ಡೆ ಪುಗರಿ ಇರೋದು ಪಲ್ಲೆ ಅಮ್ಮಡ ಅವೇ. ಸೊ ಅಮ್ಮ ಇರ್ನ ಮಗೆ ಆನನ ಪಾಠ ಎಂಜಾಯ್ ಅಲ್ಬೇರೆ ನಂಗೆ ಗೊತ್ತುಜಿ. ಬಟ್ ಅಮ್ಮನ ಪಾಠ ಅಂತ ಬಾರಿ ಶೋಕ್ ಮಲ್ದಿರಿ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ನೆಕ್ಸ್ಟ್ ರೌಂಡ್ ಬರ್ತಾನೆ ನನ್ನ ಎಡ್ಡೆ ಪರ್ಫಾರ್ಮೆನ್ಸ್ ಕೊರಲೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸೋವಂತಹ ಸಮಯ ಬಂದಿದೆ. ಆ್ಯಂಡ್ ಎಂಡಲ್ಲಿ ಒಂದು ನಮ್ಮ ವಾಡಿಕೆ ಇದೆ, ಯಾರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅವರಿಗೆ ವಾರಿಯರ್ ಆಫ್ ದ ಡೇ ಅನ್ನೋವಂಥ ಒಂದು ಅವಾರ್ಡನ್ನು ಕೊಡುವಂಥದ್ದು. ಸೊ ಆ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತ ಕೇಳುವಂತಹ ಸಮಯ. ಸೊ ಐ ರಿಕ್ವೆಸ್ಟ್ ದ ಜಡ್ಜಸ್, ಯಾರಿಗೆ ಹೋಗುತ್ತೆ ವಾರಿಯರ್ ಆಫ್ ದ ಡೇ ಅವಾರ್ಡ್? ಓವರ್ ಟು ದ ಜಡ್ಜಸ್. ವಾರಿಯರ್ ಆಫ್ ದಿ ಡೇ ಗೋಸ್ ಟು ಟೀಮ್ ಝೆಡ್. ಕುಲಾಯ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಂಡ್ ಆ ಒಂದು ಅವಾರ್ಡನ್ನು ಕೊಡೋದಕ್ಕೆ ಐ ರಿಕ್ವೆಸ್ಟ್ ಯಮುನಾ ಆಶಾ ಸಿಟಿ ಸಂಸ್ಥೆಯ ಪರವಾಗಿ ಕಿಶೋರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಂಡ್ ಅವರು ಈ ಒಂದು ಅವಾರ್ಡನ್ನು ಕುಲಾಯಿಯ ಈ ತಂಡಕ್ಕೆ ಕೊಡಬೇಕು. ಎಲ್ಲೇ ಇದ್ರೂ ಕೂಡ ತಂಡದ ಯಾರಾದರೂ ಒಬ್ಬ ಸದಸ್ಯ ಇದ್ರೂ ಸಾಕಾಗುತ್ತೆ. ವೇದಿಕೆಗೆ ಬಂದು ನಿಮ್ಮ ವಾರಿಯರ್ ಆಫ್ ದ ಡೇ ಅವಾರ್ಡನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ದಯವಿಟ್ಟು ಈ ಒಂದು ಅವಾರ್ಡನ್ನು ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಮುನಾ ಆಶಾ ಸಿಟಿ ಇದ್ರ ಪರವಾಗಿ ಕಿಶೋರ್ ಅವರು ಬಂದು ವಾರಿಯರ್ ಆಫ್ ದ ಡೇ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡ್ನ ಮುಗಿಸುವಂತಹ ಸಮಯ ಬಂದಿದೆ. ಸೊ ಈ ಒಂದು ಟೈಮಲ್ಲಿ ಹೇಳುವಂಥ ವಿಚಾರ, ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಮತ್ತೆ ಇನ್ನಷ್ಟು ತಂಡಗಳು, ಇನ್ನಷ್ಟು ಸಿನಿಮಾ ಕಾನ್ಸೆಪ್ಟನ್ನು ಹಿಡ್ಕೊಂಡು ಬರ್ತಾ ಇದೆ. ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಈ ಒಂದು ವೇದಿಕೆಯಲ್ಲಿ. ಸೊ ಅಲ್ಲಿ ನನಗೆ ಏನು ಮಾಡ್ತೀರಾ, ನಮ್ಮ ಟಿವಿ ನೋಡ್ತಾ ಇರಿ, ಬೇರೆ ಬೇರೆ ಕಾರ್ಯಕ್ರಮ ಬರ್ತಾ ಇರುತ್ತೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint. Co-sponsored by Biruver Kudla, Sun Premium Refined Sunflower Oil, Santosh 2-star Boiled Rice Bhadravati, Shashi Soap, Shashi Dalli Kodaya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore.